ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಎಸ್, ಇವತ್ತು ನರೋತ್ತಮ ದಾಸ್ ಠಾಕೂರ್ ಅವ್ರದ್ದು ಅಪಿಯರೆನ್ಸ್ ಡೇ, ಹುಟ್ಟಿದ ದಿವಸ. ಹಾಗಾಗಿ ಈ ನಾವೊಂದು ಇದು ಶಯನಾರತಿ ಪದ್ಯ ಇದನ್ನು ಹೇಳ್ತಾ ಇದ್ದೇವೆ. ಶ್ರೀಲ ನರೋತ್ತಮ ದಾಸ್ ಠಾಕೂರ್ ಕಿ, ಪ್ರಭುಪಾದ ಕಿ. ರಾಧಾ ಕೃಷ್ಣ ಪ್ರಾಣ ಮೋರಾ ಯುಗಲ ಕಿಶೋರ್. ರಾಧಾ ಕೃಷ್ಣ ಪ್ರಾಣ ಮೋರಾ ಯುಗಲ ಕಿಶೋರ್. ರಾಧಾ ಕೃಷ್ಣ ಪ್ರಾಣ ಮೋರಾ ಯುಗಲ ಕಿಶೋರ್.
Radha Krishna Prana Mora Yugala Kisha Radha Krishna Prana Mora Yugala Kisha Lalita Vishaka De Jata Sakhi Vranda Lalita Vishaka De Jata Sakhi Vranda Agnaya Kuriva Deva Karana Ravenda Agnaya Kuriva Deva Karana Ravenda Radha Krishna Prana Mora Yugala Kisha Radha Krishna Prana Mora Shri Krishna Chaitanya Prabhu Shri Krishna Chaitanya Prabhu Prabhu Shri Krishna Chaitanya Prabhu Radhe Ranu Dasa Shri Krishna Chaitanya Prabhu Radhe Ranu Dasa Seva Vilasha Kore Narottama Dasa Seva Vilasha Kore Narottama Dasa Radha Krishna Prana Mora Yugala Kisha Radha Krishna Prana Mora Yugala Kisha Jivane Marane Gati Arunahi Mora Jivane Marane Gati Arunahi Mora Hare Krishna 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 Hare 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 Rama
नरसिंहदास ठाकुर की जय। श्रील प्रभुपाद की जय। गौर वंदे। हरे कृष्ण। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಎಸ್, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. गुरुजी हरे कृष्णा प्रभु जी. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಓಹ್, ಸಾರಿ. ಎಂಟನೇ ಅಧ್ಯಾಯ ಇವತ್ತು. ಎಸ್, ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಅಧ್ಯಾಯ 8. ಓಕೆ, ಅಧ್ಯಾಯ 8 ಸ್ಟಾರ್ಟ್ ಮಾಡುವ ಮುಂಚೆ ನಾವು ಒಂದು ರೀಕ್ಯಾಪ್ ಮಾಡುವ. 7ನೇ ಅಧ್ಯಾಯದಲ್ಲಿ ಎಂತೆಲ್ಲ ಕಲ್ತೇವೆ ಅಂತ. 7ನೇ ಅಧ್ಯಾಯದಲ್ಲಿ ಫಸ್ಟಿಗೆ 1ರಿಂದ 3 ಶ್ಲೋಕ ಕೇಳುವಂಥದ್ದು, ಕೃಷ್ಣ ಹೇಳುವಂಥ ಶುಣು. ಮತ್ತೆ 4ರಿಂದ 12 ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಮತ್ತೆ 13ರಿಂದ 19 ಯಾರೆಲ್ಲ ಕೃಷ್ಣನ ಕಡೆ ಬರ್ತಾರೆ, ಯಾರೆಲ್ಲ ಬರುವುದಿಲ್ಲ, ಅದೆಲ್ಲ ಉಂಟು. ಮತ್ತೆ 20ರಿಂದ 30 ದೇವತೆಗಳ ಆರಾಧನೆ ಬಗ್ಗೆ ಉಂಟು. ಎಸ್, ಈಗ ಫಸ್ಟಿಗೆ ಕೃಷ್ಣ ಹೇಳುವಂಥದ್ದು ಕೇಳು ಅಂತ. ನನ್ನ ಬಗ್ಗೆ ಕೇಳು. ಯಾಕೆಂದ್ರೆ ನನ್ನ ಬಗ್ಗೆ ಕೇಳಿದ್ರೆ ನೀನು ನನಗೆ ಡಿವೋಟ್ ಆಗ್ತೀಯ ಅಂತ ಹೇಳ್ತಾನೆ. ಎಸ್, ಮತ್ತೆ ಈ ಭೌತಿಕ ಲೋಕ ಮತ್ತೆ ಆಧ್ಯಾತ್ಮ ಲೋಕ ಮತ್ತೆ ಆತ್ಮದ ಜ್ಞಾನ ಮತ್ತೆ ಭಗವಂತನ ಬಗ್ಗೆ ಜ್ಞಾನ ಮತ್ತೆ ಆತ್ಮಕ್ಕೆ ಭಗವಂತನೊಡಿ ಒಟ್ಟಿಗೆ ಇರೋ ಸಂಬಂಧ, ಇದನ್ನೆಲ್ಲ ತಿಳಿಸ್ತಾನೆ.
ಹಾಗೆ ಇಲ್ಲಿ ಕೇಳುವ ಬಗ್ಗೆ ಜಾಸ್ತಿ ಹೇಳ್ತಾನೆ ಭಗವಂತ, ಯಾಕೆಂದ್ರೆ ಕೇಳುವುದರಿಂದ ನಾವು ಕೃಷ್ಣ ನೋಡ್ಬೋದು. ಮತ್ತೆ ನಾವು ಫಸ್ಟಿಗೆ ಆಧ್ಯಾತ್ಮಿಕದಲ್ಲಿ ಒಂದು ಅಥೆಂಟಿಕ್ ಪರ್ಸನ್ ಅನ್ನು ಸಿಲೆಕ್ಟ್ ಮಾಡಬೇಕು. ಅವ ಡಿಸಿಪ್ಲಿನ್ ಸಕ್ಸೆಷನ್ ಬಂದಿರಬೇಕು. ಮತ್ತೆ ನಾವು ಒಂದು ನಂಬಿಕೆಯಿಂದ ಮರ್ಯಾದೆ ಕೊಟ್ಟು ಮತ್ತೆ ಅಟೆನ್ಷನ್ ಅಲ್ಲಿ ನಾವು ಕೇಳ್ಬೇಕಂತೆ. ಎಸ್, ಎಸ್. ಮತ್ತೆ ಅರ್ಜುನಂದು ಪ್ರಶ್ನೆ ಇತ್ತು, ಯಾಕೆ ಎಲ್ಲರೂ ನನಗೆ ಅಂದ್ರೆ ಸರೆಂಡರ್ ಆಗುದಿಲ್ಲ ಅಂತ. ಅದಕ್ಕೆ 4 ರೀತಿಯ ಜನರು ಸರೆಂಡರ್ ಆಗುದಿಲ್ಲ. ಯಾರೆಲ್ಲವರು ನಮಾಂ ದುಶ್ಚಿತ ಮೂಢ ಪ್ರಪದಿಯಿಂದ ನಾರಾಧಮ ಮಾಯಾಪರದ ಜ್ಞಾನ ಆಸುರಿಮಾಂ ಆಶ್ರಿತ. ಈ 4 ರೀತಿಯ ಜನರು ಕೃಷ್ಣನಿಗೆ ಸರೆಂಡರ್ ಆಗುದಿಲ್ಲ. ಮತ್ತೆ 4 ರೀತಿಯ ಜನರು ಕೃಷ್ಣನಿಗೆ ಸರೆಂಡರ್ ಆಗ್ತಾರೆ. ಯಾರೆಲ್ಲ? ಚತುರ್ವಿಧ ಭಜಂತೆಮ ಸುಕೃತ ಅರ್ಜುನ, ಅರ್ಥಾರ್ಥಿ ಜ್ಞಾನಿ, ಅರ್ಥ ಜಿಜ್ಞಾಸು ಜ್ಞಾನಿ. ಈ 4 ರೀತಿಯ ಜನರು ಇವರು ಸರೆಂಡರ್ ಆಗ್ತಾರೆ, ಅದನ್ನು ಹೇಳ್ತಾನೆ. ಮತ್ತೆ ಈ ಜ್ಞಾನಿಯ ಬಗ್ಗೆ ಆ ಶ್ಲೋಕಕ್ಕೆ ಬಹುನಾಮ್ ಜನ್ಮನಾಮ ಅಂತೆ ಜ್ಞಾನವನ್ನ ಪ್ರಬದಿದೆ ವಾಸುದೇವ ಸರ್ವಮಿತಿ ಸಹ ಮಾತು ಸುದುರ್ಲಭ. ಅಂದ್ರೆ ಈ ಜ್ಞಾನಿ ಅಂತ ಮಾಡ್ತಾನೆ, ತುಂಬಾ ಲೈಫ್ ಹುಟ್ಟಿ ಸತ್ತ ನಂತರ ಹುಟ್ಟು ಸಾವು ಅಂದ್ರೆ ಜ್ಞಾನಿ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಅಲ್ಲ. ಹಾಗೆ ಸಾಯ್ತಾನೆ ಹುಡ್ತಾನೆ ಸಾಯ್ತಾನೆ, ಈ ರೀತಿ ಜ್ಞಾನಿ ಆಗಿ ಲಾಸ್ಟ್ಗೆ ಅವ ಬರುವಂಥದ್ದು ಎಂತ? ವಾಸುದೇವ ಸರ್ವಮಿತಿ, ಕೃಷ್ಣ ಎಲ್ಲದಕ್ಕೂ ಕಾರಣ ಅಂತ. ಮತ್ತೆ ಅವ ಟೋಟಲ್ ಸರ ಅಂತವ ತುಂಬಾ ರೇರ್ ಅಂತ ಹೇಳುವಂಥದ್ದು. ಮತ್ತೆ ದೇವತೆ ಬಗ್ಗೆ ಅಲ್ಲಿ ಹೇಳ್ತಾರೆ ಕೃಷ್ಣ. ಅಂದ್ರೆ ಹೇಗಂದ್ರೆ ಅಲ್ಪ ಬುದ್ಧಿಯವರು ದೇವತೆ ಬಳಿ ಹೋಗ್ತಾರೆ, ಯಾಕೆಂದ್ರೆ ಅವರು ಕೊಡುವಂಥದ್ದು ಎಂತ? ಮೆಟೀರಿಯಲ್ ಥಿಂಗ್ಸ್, ಭೌತಿಕ, ಆಧ್ಯಾತ್ಮಿಕ ಅಲ್ಲ. ಮತ್ತೆ ಇನ್ನೊಂದು ಹೇಳುವಂಥದ್ದು, ಈ ಕೃಷ್ಣ ಹೇಳುವಂಥದ್ದು ಅವರಿಗೆಲ್ಲ ಇನ್ಸ್ಪೈರ್ ಮಾಡುವಂಥ ನಾನೇ, ಅವರ ನಂಬಿಕೆಯನ್ನು ಜಾಸ್ತಿ ಮಾಡಿದೆ. ಯಾಕೆಂದ್ರೆ ನಾನು ಆಸ್ ಎ ಕ್ಷೀರೋದಕ್ಷ ವಿಷ್ಣು ಹಾಗೆ ನಾನು ಇದ್ದೇನೆ ಒಳಗೆ, ಹಾಗೆ ಅವರ ಫೇತ್ ಅನ್ನು ಜಾಸ್ತಿ ಮಾಡೋದು ನಾನೇ. ಮತ್ತೆ ಈ ದೇವತೆಗಳು ಎಂತಾದ್ರು ಸಮಸ್ಯೆ ಆದ್ರೆ ಹೋಗುವುದೆಲ್ಲಿಗೆ? ಕ್ಷೀರೋದಕ್ಷ ವಿಷ್ಣು ಅಂತ. ಹಾಗಾಗಿ ನಾವು ಇಂಟೆಲಿಜೆಂಟ್ ಆಗಬೇಕು, ನಾವು ಕೃಷ್ಣನನ್ನು ಆಕ್ಸೆಪ್ಟ್ ಮಾಡಬೇಕು. ಹೇಗೆಂದ್ರೆ ಕೃಷ್ಣ 2 ಕೊಡ್ತಾನೆ. ಯಾವುದು? ಹೇಗಂದ್ರೆ ಮೆಟೀರಿಯಲ್ ಥಿಂಗ್ಸ್ ಕೂಡ ನೋಡಿ ಕೊಡ್ತಾನೆ, ಸ್ಪಿರಿಚುವಲ್ ಆಗಿ ಕೊಡ್ತಾನೆ. ಆದ್ರೆ ಇವರು ಕೊಡುವಂಥದ್ದು ದೇವತೆಗಳು ಕೊಡುವಂಥದ್ದು, ಅದು ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಕೃಷ್ಣ ಕೊಟ್ಟರೆ ರಕ್ಷಣೆ ಕೂಡ ಮಾಡ್ತಾನೆ. ಎಸ್, ಈ ರೀತಿ. ಈಗ ನಾವು ಅಧ್ಯಾಯ 8ಕ್ಕೆ ಹೋಗುವ. ಅಕ್ಷರ ಬ್ರಹ್ಮ ಯೋಗ. ಎಸ್, 8ರಲ್ಲಿ ಎಂತೆಲ್ಲ ಉಂಟು ನೋಡುವ ಫಸ್ಟಿಗೆ ಚಾಪ್ಟರ್ ಅಲ್ಲಿ. ಚಾಪ್ಟರ್ 8. ಎಸ್, ಫಸ್ಟ್ 1ರಿಂದ 4 ಶ್ಲೋಕ. ಅದರಲ್ಲಿ ಫಸ್ಟ್ಗೆ 2 ಶ್ಲೋಕ ಅರ್ಜುನ ಪ್ರಶ್ನೆ ಮತ್ತು ಭಗವಂತನ ಉತ್ತರ. ಮತ್ತೆ 5ರಿಂದ 8 ಕೃಷ್ಣನ ನೆನೆಯುವಂಥದ್ದು. ಯಾವಾಗ? ಸಾಯುವ ಟೈಮಲ್ಲಿ ಕೃಷ್ಣನ ನೆನಪಿಸಿಕೊಳ್ಳುವಂಥದ್ದು, ಸಾಯುವ ಟೈಮಲ್ಲಿ. ಮತ್ತೆ 9ರಿಂದ 13 ಕೃಷ್ಣನ ನೆನಪು ಮಾಡುವಂಥದ್ದು. ಯಾವುದರಿಂದ? ಯೋಗ ಮಿಶ್ರ ಭಕ್ತಿ, ಅಂದ್ರೆ ಇದು ಯೋಗಿನವರಿಗೆ. ಮತ್ತೆ ರಿಮೆಂಬರ್ ಕೃಷ್ಣ ಬೈ ಪ್ಯೂರ್ ಭಕ್ತಿ 14ರಿಂದ 16. ಮತ್ತೆ 17ರಿಂದ 22 ಭೌತಿಕ ಲೋಕ ವರ್ಸಸ್ ಆಧ್ಯಾತ್ಮಿಕ ಲೋಕ. 23ರಿಂದ 28 ಸುಪ್ರೀಮೆಸಿ ಆಫ್ ಪ್ಯೂರ್ ಭಕ್ತಿ ಇನ್ ಅಟೈನಿಂಗ್ ಕೃಷ್ಣ, ಶುದ್ಧ ಭಕ್ತಿಯ ಸುಪ್ರೀಮೆಸಿ. ಎಸ್, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಗಮನ ಬಿಟ್ಟು ಕೇಳಿ. ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ. ಎಸ್, ಶ್ಲೋಕ 1. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಆಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ
ಕಿಂ ಪ್ರೋಕ್ತಂ ಆದಿದೈವಂ ಕಿಂ ಉಚ್ಯತೆ. ಅರ್ಜುನನು ಹೀಗೆ ಪ್ರಶ್ನೆ, ಪ್ರಭುವೇ ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಯೈಕ ವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ನೆಕ್ಸ್ಟ್ ಪ್ರಶ್ನೆ ಅರ್ಜುನದು. ಆದಿಯಜ್ಞ ಕಥಂ ಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋ ಅಸಿ ನಿಯತಾತ್ಮಭಿ. ಮಧುಸೂದನೇ, ಯಜ್ಞದ ಪ್ರಭು ಯಾರು, ಅವನ ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ನಿಂತಿರುವುದು ಹೇಗೆ, ಇದು ಇವನ ಪ್ರಶ್ನೆ. ನೋಡಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಪ್ರಶ್ನೆ ಅಂದ್ರೆ ಪ್ರಶ್ನೆಯಲ್ಲಿ ಗೊತ್ತಾಗ್ತದೆ ಅಂದ್ರೆ ಎಂತಂದ್ರೆ ಯಾವ ಕ್ವಾಲಿಟಿ ಅಂತ. ಹಾಗಾಗಿ ಇಲ್ಲಿ ಕೂಡ ಸೆಕೆಂಡ್ ಕ್ಯಾಂಡ್ ಆಫ್ ಭಾಗವತಂ, ಸೆಕೆಂಡ್ ಕ್ಯಾಂಡ್ ಆಫ್ ಭಾಗವತಂ ಸ್ಟಾರ್ಟಿಂಗ್ ಅಲ್ಲಿ ಇವ ಪ್ರಶ್ನೆ ಮಾಡುವಂಥದ್ದು ಅಂದ್ರೆ ಪರೀಕ್ಷಿತ್ ಮಹಾರಾಜ್ ಪ್ರಶ್ನೆ ಮಾಡ್ತಾನೆ, ಯಾರಿಗೆ, ಶುಕಮುನಿಗೆ. ಅದಕ್ಕೆ ಶುಕಮುನಿ ಹೇಳುವಂಥದ್ದು, ಶ್ರೀ ಶುಕ ಉವಾಚ ವರ್ಯಾನೇಶ ತೇ ಪ್ರಶ್ನ ಕೃತೋ ಲೋಕೋ ಹಿತಂ ನೃಪ ಆತ್ಮವತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಹ ಪರ. ಅಂದ್ರೆ ಶ್ರೀ ಶುಕದೇವ್ ಗೋಸ್ವಾಮಿ said, my dear king, your question is glorious. What a question. ಯಾಕೆ ಗ್ಲೋರಿಯಸ್? ಯಾಕೆಂದ್ರೆ ಅವನ ಪ್ರಶ್ನೆ ಇದ್ದದ್ದು ನೋಡಿ ಎಂತಂದ್ರೆ, ಸಾಯುವ ಸ್ಟೇಜ್ ಅಲ್ಲಿರುವ ಮನುಷ್ಯನ ಜವಾಬ್ದಾರಿ ಅಂತ ಕೇಳುವಂಥದ್ದು. ಎಂತ ಈಗ 7 ದಿವಸದಲ್ಲಿ ಹಾವು ಕಚ್ಚಿ ಸಾಯುವಂತವನಿಗೆ ಶಾಪ ಸಿಗ್ತದೆ. ಯಾರು? ಶಮಿಕ ಋಷಿಯ ಮಗ ಶೃಂಗಿ. ಹಾಗಾಗಿ ನನ್ನ ಡ್ಯೂಟಿ ಅಂತ ಅನ್ನೋದು, ನನಗೆ ಸಾಯುವ ಸ್ಟೇಜ್ ಅಲ್ಲಿ ಇದ್ದೇನೆ ಎಂತ. ಅದಕ್ಕೆ ಶುಕಮುನಿ ಹೇಳುವಂಥದ್ದು, ವಾಟ್ ಎ ಕ್ವಶನ್ ಎಂತ, ವರ್ಯಾಮೇಶ. ಹಾಗೆ ಇಲ್ಲಿ ಕೂಡ ಇವನ ಪ್ರಶ್ನೆ ಬ್ಯೂಟಿಫುಲ್ ಎಂತ, ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ವಾಟ್ ಎ ಕ್ವಶನ್ ಎಂತ ಬ್ಯೂಟಿಫುಲ್ ಕ್ವಶನ್. ಎಸ್, ಇದು ಪ್ರೀವಿಯಸ್ ಚಾಪ್ಟರ್, ಇದೆ ಕನೆಕ್ಟಿವಿಟಿ. ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚ ಅಖಿಲಂ ಸಾಧಿಭೂತಂ ಆದಿದೇವಂ ಮಾಂ ಸಾಧಿಯಜ್ಞಂ ಚ ಯೇ ವಿದು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಎಸ್, ಈಗ ನಾವು ಭಗವಂತನ ಉತ್ತರ ಮತ್ತೆ ಟೇಬಲ್ಗೆ ಹೋಗುವ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮಂ ಉಚ್ಯತೆ ಭೂತಭಾವ ಉದ್ಭವ ಕರೋ ವಿಸರ್ಗ ಕರ್ಮ ಸಂಹಿತ. ದೇವೋತ್ತಮರು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಹೇಗೆ ಕರ್ಮ ಎಂದು ಹೆಸರು. ಶ್ಲೋಕ 4. ಆದಿಭೂತಂ ಕ್ಷರೋ ಭಾವ ಪುರುಷಶ್ಚ ಆದಿದೈವತಂ ಆದಿಯಜ್ಞೋಹಂ ಏವಾತ್ರ ದೇಹೇ ದೇಹಾಭೃತಂ ವರ. ಶರೀರಧಾರಿಗಳಿಗೆ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದೆಸರು. ಸೂರ್ಯಚಂದ್ರರಂತ ದೇವತೆಯನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಲ್ಲಿ ಪರಮಾತ್ಮನಿಂದ ಪ್ರತಿನಿಧಿಯಾದ ನನಗೆ ಪರಮಪ್ರಭುಗೆ ಆದಿಯಜ್ಞ ಯಜ್ಞ ಪ್ರಭು ಎಂದು ಹೆಸರು. ಎಸ್, ಈಗ ಇದು ಟೇಬಲ್ಗೆ. ಎಸ್, ಟೇಬಲ್ಗೆ ಹೋಗುವ. ಎಸ್, ಸಾರಿ, ಓಕೆ. ಇಲ್ಲಿ ನೋಡಿ, ಫಸ್ಟ್ 2 ಶ್ಲೋಕ ಅರ್ಜುನ ಪ್ರಶ್ನೆ, ಮತ್ತೆ 2 ಶ್ಲೋಕ ಭಗವಂತನ ಉತ್ತರ. ಈಗ ಇದನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವ. ಹರೇ ಕೃಷ್ಣ. ಫಸ್ಟ್ ಇದು ಪ್ರಶ್ನೆ, ಬ್ರಹ್ಮನ್ ಅಂದ್ರೆ ಎಂತ ಅಂತ ಕೇಳ್ತಿದ್ದಾನೆ. ಎಸ್, ನಿಮಿಷ. ಎಸ್, ಬ್ರಹ್ಮನ್ ಅಂದ್ರೆ ಅಂತ ಕೇಳ್ತಿದ್ದಾನೆ. ಆತ್ಮ, ನಾಶವಿಲ್ಲದ ಜೀವಾತ್ಮ.
ನೋಡಿ 99.9% ಜನರು ಕಲಿಯುಗದಲ್ಲಿ ಅವರು ಆತ್ಮ ಅಂದ್ರೆ ಗೊತ್ತಿಲ್ಲ ಜನರಿಗೆ. ಜನರೆಲ್ಲರೂ ದೇಹದ ಭಾವನೆಯಲ್ಲಿ ಇದ್ದಾರೆ. ಹಾಗಾಗಿ ಇದು ಒಳ್ಳೆ ಪ್ರಶ್ನೆ. ಬ್ರಹ್ಮನ್ ಅಂದ್ರೆ ನಾನು ದೇಹ ಅಲ್ಲ, ನನ್ನ ಆತ್ಮ ಅಂತ. ಈಗ 18ನೇ ಅಧ್ಯಾಯದು 54ನೇ ಶ್ಲೋಕ. ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚದಿನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರ. ಅಂದ್ರೆ ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ಬ್ರಹ್ಮನ್, ನಾನು ದೇಹ ಅಲ್ಲ, ನನ್ನ ಆತ್ಮ. ಆ ಸ್ಟೇಜಿಗೆ ಬಂದ ಮೇಲೆ ನಾವು ಪ್ರಸನ್ನಾತ್ಮ ಆಗುವಂಥದ್ದು. ನಾ ಶೋಚತಿ ಅಂದ್ರೆ ನನಗೆ ಎಂತಾದ್ರು ಸಿಕ್ಕಿದ್ರೆ ಖುಷಿ ಇಲ್ಲ. ನಾ ಕಾಂಕ್ಷತಿ, ಎಂತಾದ್ರು ಕಳೆದು ಹೋದ್ರೆ ದುಃಖ ಇಲ್ಲ. ಸಮಾ ಸರ್ವೇಶು ಭೂತ, ಎಲ್ಲ ಜೀವಿಗಳು ಒಂದೇ ರೀತಿ ನೋಡ್ತಾರೆ. ಮದ್ಭಕ್ತಿ ಲಭತೆ ಪರ. ಹಾಗಾಗಿ ಅದು ಬಿಗಿನಿಂಗ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟೀಸ್. ಯಾವ್ದು ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ನಾನು ದೇಹ ಅಲ್ಲ, ಆತ್ಮ. ಹಾಗಾಗಿ ನಾಶವಿಲ್ಲದ ಜೀವಾತ್ಮ. ಈಗ ನೋಡಿ, ದೇಹವು ಕರ್ಮಾನುಸಾರ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಹೋಗ್ತದೆ. ಈಗ ಹೇಗಂದ್ರೆ ದೇಹ ಬಟ್ಟೆ ಇದ್ದಾಗೆ, ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕುವಂಥದ್ದು. ದೇಹಿನ ಸ್ಮಿಯತಾ ದೇಹ ಕೌಮಾರ ಯೌವನಂಜರ ತಥಾ ದೇಹ ಅಂತ ಪ್ರಾಪ್ತಿ ಧೀರಸ್ತನ ಮುಯ್ಯದಿ. ಅಂದ್ರೆ ನಾವು ಸಣ್ಣದಿರುವಾಗ ನಮ್ಮ ದೇಹ ಬೇರೆ ಇರ್ತದೆ, 5 ವರ್ಷ ಇರುವಾಗ, 10 ವರ್ಷಕ್ಕೆ ಬೇರೆ ಆಗ್ತದೆ, 15 ಆಗ ಬೇರೆ ಆಗ್ತದೆ, 20 ಆಗ ಬೇರೆ ಆಗ್ತದೆ. ಈ ರೀತಿ ಚೇಂಜ್ ಆಗ್ತಾ ಹೋಗ್ತದೆ. ನಾವು ಯೂತಿಗೆ ಬರುವಾಗ ಚೇಂಜ್ ಆಗ್ತದೆ, ಮತ್ತೆ ಮಿಡ್ಲ್ ಏಜಿಗೆ ಬರೋ ಚೇಂಜ್ ಆಗ್ತದೆ, ಓಲ್ಡ್ ಏಜಿಗೆ ಬರೋ ಚೇಂಜ್ ಆಗ್ತದೆ. ಆದ್ರೆ ಆತ್ಮ ಸೇಮ್, ಆತ್ಮ ನಾಶವಾಗುವುದಿಲ್ಲ. ನೈನಂ ಚಿನ್ನತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಹಾಗಾಗಿ ಯಾವುದೇ ಬೆಂಕಿಯಿಂದ ಸುಡಲಿಕ್ಕೆ ಆಗುದಿಲ್ಲ, ನೀರಿನಿಂದ ಒಣಗಿಸಲಿಕ್ಕೆ ಆಗುದಿಲ್ಲ, ಬೆಂಕಿಯಿಂದ ಸುಡಲಿಕ್ಕೆ ಆಗುದಿಲ್ಲ, ಶಸ್ತ್ರದಿಂದ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆತ್ಮವನ್ನು. ಆತ್ಮವು ನಾಶವಿಲ್ಲದ ಜೀವಾತ್ಮ ಅಂದ್ರೆ ಅದಕ್ಕೆ ನಾಶ ಇಲ್ಲ. ನಮ್ಮ ಕರ್ಮಾನುಸಾರ ಇನ್ನೊಂದು ದೇಹ ಸಿಗ್ತದೆ. ಅದು ಫಸ್ಟ್ ಆತ್ಮ. ನೆಕ್ಸ್ಟ್ ಆಧ್ಯಾತ್ಮ ಅಂದ್ರೆ ದೇಹದ ನಿಯಂತ್ರಕ. ಜೀವಿಯ ಸ್ವರೂಪ ಅಂತ. ಜೀವಿಯ ಸ್ವರೂಪ ನಾವು ಆಕ್ಚುಲಿ ಕೃಷ್ಣನ ನಿತ್ಯ ಸೇವಕರು, ದಾಸರು. ಆದ್ರೆ ನಾವು ಮರೆತು ಬಿಟ್ಟಿದ್ದೇವೆ ಇದನ್ನು. ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಅಂತಂದ್ರೆ ಭಗವಂತನ ಸೇವೆ ಮಾಡುವಂಥದ್ದು, ಕಾನ್ಸ್ಟಿಟ್ಯೂಷನ್ ಪೊಸಿಷನ್, ಸರ್ವಿಂಗ್ ಕೃಷ್ಣ. ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಸೆಕೆಂಡ್, ಮತ್ತೆ ಕರ್ಮ, ಕೆಲಸದ ಫಲಪ್ರದ ಚಟುವಟಿಕೆಗಳು, ಭೌತಿಕ ದೇಹಕ್ಕೆ ಕಾರಣವಾದ ಕ್ರಿಯೆಗಳು, ನಾವು ಕರ್ಮ ಮಾಡಬೇಕು. ಮತ್ತೆ ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಆದಿದೇವ, ಎಲ್ಲ ದೇವಗಳು ಒಳಗೊಂಡ ವಿಶ್ವರೂಪ. ಆದಿಯಜ್ಞ ಅಂದ್ರೆ ಯಜ್ಞದ ಭೋಕ್ತ ಪರಮಾತ್ಮ. ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ ಇದ್ದಾನೆ ಆದಿಯಜ್ಞ. ಮತ್ತೆ ಲಾಸ್ಟ್ ಕ್ವಶನ್ ನೋಡಿ, ಸಾವಿನ ಸಮಯ ಕೃಷ್ಣನ್ ಹೇಗೆ ನೆನಪಿಸಿಕೊಳ್ಳುವುದು? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ನಾವು ಎಂತ ಮಾಡಬೇಕು? ಜೀವನ ಉದ್ದಕ್ಕೂ ಸ್ಮರಣೆ ಅಭ್ಯಾಸ ಮಾಡಬೇಕು. ಹೇಗೆಂದ್ರೆ ಸಾಯುವಾಗ ನಮಗೆ ಕೃಷ್ಣನ ಸ್ಮರಣೆ ಬರಬೇಕಿದ್ರೆ ನಾವು ಅಭ್ಯಾಸ ಮಾಡ್ಬೇಕು, ಇಲ್ಲದ ಬರುವುದಿಲ್ಲ. ಹೇಗೆಂದ್ರೆ ನಾವು ನಮ್ಮ ಮಕ್ಕಳನ್ನು ಅಥ್ಲೆಟಿಕ್ಸ್ಗೆ ಹಾಕ್ತೇವೆ. ಅಲ್ಲಿ ಪ್ರಾಕ್ಟೀಸ್ ಇರ್ತದೆ, 4-5 ವರ್ಷ ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಕಾಂಪಿಟೇಷನ್ಗೆ ಹೋಗುವಂಥದ್ದು. ಮತ್ತೆ ಕಾಂಪಿಟೇಷನ್ ಅಲ್ಲಿ ಲೋಕಲ್ ಕಾಂಪಿಟೇಷನ್ ಆದರೆ ಮತ್ತೆ ಸ್ಟೇಟ್ಗೆ ಹೋಗುವಂಥದ್ದು, ಸ್ಟೇಟಲ್ಲಿ ಆದರೆ ಮತ್ತೆ ನ್ಯಾಷನಲ್ಗೆ ಹೋಗುವಂಥದ್ದು, ನ್ಯಾಷನಲ್ ಅಂತ ಆದರೆ ಇಂಟರ್ನ್ಯಾಷನಲ್ ಹೋಗುವಂಥ. ಈ ರೀತಿ ಅದರ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಎಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಮ್ಗೆ ಸಾವಿನ ಸಮಯದಲ್ಲಿ ಕೃಷ್ಣನ ನೆನಪಾಗಬೇಕಿದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಜೀವನ ಉದ್ದಕ್ಕೆ ನಾವು ಸ್ಮರಣೆ ಅಭ್ಯಾಸ ಮಾಡಬೇಕು, ಇಲ್ಲದೆ ಆಗುವುದು. ಎಸ್, ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಶಿ ಸಂಶಯ. ಅಂತ್ಯಕಾಲದಲ್ಲಿ ನನ್ನ ಸ್ಮರಿಸಲು ಯಾವನ್ ದೇವನ್ ಬಿಡುವನು ಅವನು ಕೂಡಲೇ ನನ್ನ ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಅಂದ್ರೆ ಪ್ರಭು ಹೇಳ್ತಾರೆ, ನಾವು ದೊಡ್ಡ ಕೊಚ್ಚಬಹುದಂತೆ, ಹಾಗೆ ಹೀಗೆ ಅಂತ. ಆದ್ರೆ ಲಿಟ್ಮಸ್ ಟೆಸ್ಟ್ ಅಂತಂದ್ರೆ ಸಾಯುವಾಗ ನನಗೆ ಬರ್ತದ ಸ್ಮರಣೆ.
ಎಲ್ಲ ನಮ್ಮ ಜಾತಕ ಗೊತ್ತಾಗುವಂಥದ್ದು. ಸಾಯುವಾಗ ನಮ್ಗೆ ಯಾವ ಸ್ಮರಣೆ ಬರ್ತದೆ? ಹಾಗಾಗಿ ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುವುದು ಯಾವ ದೇವನು ಬಿಡುವನು, ಅವನು ಕೂಡಲೇ ನನ್ನ ಸ್ವಭಾವ ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಇಲ್ಲಿ ನೋಡಿ, ಭೀಷ್ಮ ಪಿತಾಮಹ ಪ್ರಭುಪಾದ ಹೇಳ್ತಾರೆ, ಭೀಷ್ಮ ಪಿತಾಮಹ ಎಷ್ಟು ಪುಣ್ಯ ಮಾಡಿರ್ಬೇಕು. ಯಾಕೆ? ಕೃಷ್ಣನ ನೋಡ್ತಾ ನೋಡ್ತಾ ಸಾಯ್ತಾ ಇದ್ದಾರೆ. ಇದಕ್ಕಿಂತ ಎಂತ ಹೇಳುವಂಥದ್ದು ಬೆಸ್ಟ್ ಯಾವುದಿಲ್ಲ ಅಂತೆ. ಇದು ನಿಜವಾದ ಸಕ್ಸಸ್ ಅಂತೆ. ಸಕ್ಸಸ್ ಅಂದ್ರೆ ಸಾಯುವಾಗ ಕೃಷ್ಣನ ನೋಡ್ತಾ ನೋಡ್ತಾ ಸಾಯುವಂಥದ್ದು. ಎಷ್ಟು ಪುಣ್ಯ ಮಾಡಿರ್ಬೇಕು. ಮತ್ತೆ ಎಲ್ಲ ಪ್ರಮಾಣದಿಂದ ಎಲ್ಲ ಪರಮಹಂಸರು, ಎಲ್ಲ ವೈಷ್ಣವರು ಎಲ್ಲ ಬಂದಿದ್ದಾರೆ ಅಲ್ಲಿಗೆ. ಹಾಗೆ ಇದು ನಮ್ಮ ಗೋಲ್ ಇರಬೇಕು, ಜೀವನದ ಗುರಿ. ಸಾಯುವಾಗ ನಾನು ಕೃಷ್ಣನ ನೋಡ್ತೇನೆ, ಇದಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗ್ತೇನೆ, ಇದು ನಮ್ಮ ಗೋಲ್ ಇರಬೇಕು. ಎಸ್. ಅನ್ಯಾನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶ್ರೇಷ್ಠತಾವರಂ ಇಚ್ಛಂತಿ ಕಿಮಾಶಯ ಪರಂ. 100,000 ಸಾವಿರ ಜೀವಿಗಳು ಪ್ರತಿಕ್ಷಣ ಸಾಯುತ್ತಿರ್ತಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನ ಅತ್ಯಾಶಕರವಾದ ಸಂಗತಿ ಅಂದರೆ ಇದೆ ನೋಡಿ. ಎಲ್ಲ ಈಗ ನೋಡಿ, ಈ ಫಿಲ್ಮ್ ಸ್ಟಾರ್ಸ್, ಈ ಬಿಸ್ನೆಸ್ ಮ್ಯಾನ್, ಈ ಕ್ರಿಕೆಟ್ ಸ್ಟಾರ್ಸ್, ಈ ಪೊಲಿಟಿಷಿಯನ್ಸ್ ಎಲ್ಲರೂ ಟ್ರೀಟ್ಮೆಂಟ್ಗೆ ಎಲ್ಲಿ ಹೋಗುವಂಥದ್ದು? ಪಾಶ್ಚಾತ್ಯ ದೇಶಕ್ಕೆ. ಕೇಳಿದ್ರೆ ಎಂತ ಹೇಳ್ತಾರೆ? ಕೇಳಿದ್ರೆ ನಮಗೆ ಜಾಸ್ತಿ ಸಮಯ ಬದುಕಬೇಕು, ಅಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಉಂಟು, ನಾವು ಸಾಯುವುದಿಲ್ಲ, ಈ ರೀತಿ ಹೇಳ್ತಾರೆ. ಆದರೆ ಇವರು ಮೂರ್ಖರು. ಯಾಕೆ ಮೂರ್ಖರು? ಈಗ ಟ್ರೀಟ್ಮೆಂಟ್ಗೆ ಅಲ್ಲಿ ಹೋಗ್ತಾನೆ, ಎಷ್ಟು ವರ್ಷ ಬದುಕುವ? ಹಬ್ಬ ಜಾಸ್ತಿ ಅಂದ್ರೆ 100, ಕಲಿಯುಗಕ್ಕೆ 100 ಹೇಳಿದ್ರು. ಹಾಗಾಗಿ ಅದಕ್ಕಿಂತ ಜಾಸ್ತಿ ಆಗುದಿಲ್ಲ. 110, 120, ಅದು ಕೂಡ ನಾವು ಒಳ್ಳೆ ನಮ್ದು ಈಟಿಂಗ್ ಹ್ಯಾಬಿಟ್ಸ್ ಮತ್ತೆ ಒಳ್ಳೇದಿದ್ರೆ ನಾವು ಹೇಳುವಂಥದ್ದು, ಆಗ ನಾವು ಸ್ವಲ್ಪ ಜಾಸ್ತಿ ಬದುಕ್ತೇವೆ. ಆದ್ರೆ ಹಾಗೆ ಬದುಕಿ ಏನು ಪ್ರಯೋಜನ? ಈಶೋಪನಿಷ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿ 1 ಸೆಕೆಂಡ್ ಬದುಕಿದ್ರೆ ಸಾಕಂತೆ. ನಾಯಿ ಬೆಕ್ಕಿನ 100 ವರ್ಷ ಬದುಕಿ ಏನು ಪ್ರಯೋಜನ? ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಅವನಿಗೆ ಹುಟ್ಟು ಉಂಟು, ಹುಟ್ಟಾದ ಮೇಲೆ ಅವನಿಗೆ ಮರಣ ಕೂಡ ಉಂಟು. ಹುಟ್ಟಿದವ ಸಾಯಲೇಬೇಕು. ಮತ್ತೆ ಜರ, ಓಲ್ಡ್ ಏಜ್ ಉಂಟು ನೆಕ್ಸ್ಟ್ ಲೈಫಲ್ಲಿ, ಮತ್ತೆ ರೋಗ ಉಂಟು. ಇದರಿಂದ ಅವನಿಗೆ ಬಿಡುಗಡೆ ಸಿಗ್ತದ? ಇಲ್ಲ. ಹಾಗಾಗಿ 100,000 ಸಾವಿರ ಜೀವಿಗಳು ಪ್ರತಿಕ್ಷಣ ಸಾಯ್ತಿರ್ತಾರೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಈ ನಮ್ಮ ಇರುವೆಗಳು ಈಗ ರಾತ್ರಿ ಹುಟ್ಟುತ್ತದೆ, ಬೆಳಿಗ್ಗೆ ಸಾಯ್ತದೆ. ಇಂಥದ್ದು ತುಂಬಾ ಜೀವಿಗಳು ಹುಟ್ಟುತ್ತದೆ, ಸಾಯ್ತದೆ. ಆದ್ರೆ ಈ ಮನುಷ್ಯ ಮೂರ್ಖ, ಅವನಿಗೆ ಅಮರ ಆಗ್ಬೇಕು. ಪ್ರಭುಪಾದ ಹೇಳ್ತಾರೆ, ಸೇಮ್ ಹಿರಣ್ಯಕಶಿಪ ಅಂತೆ. ಹಿರಣ್ಯಕಶಿಪ ಅಂತ ಹೇಳಿದ್ರು ಬ್ರಹ್ಮನ ಹತ್ರ, ನನಗೆ ಅಮರ ಆಗಬೇಕು. ಅದಕ್ಕೆ ಬ್ರಹ್ಮ ಹೇಳ್ತಾರೆ, ನಾನೇ ಅಮರ ಅಲ್ಲ, ನಿನ್ಗೆ ಹೇಗೆ ಅಮರ ವರ ಕೊಡುವಂಥದ್ದು? ನಾನೇ ಅಮರ ಅಲ್ಲ, ಅದು ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ ವರ ಹೇಳ್ತಾನೆ. ಹಾಗಾಗಿ ಈಗ ಕಲಿಯುಗದಲ್ಲಿ ಎಲ್ಲರಿಗೆ ಅಮರ ಆಗ್ಬೇಕು. ಇಲ್ಲ ಸರ್, ನಿಮ್ ಟೈಮ್ ಬರುವಾಗ ನೀವು ಸಾಯಲೇಬೇಕು. ಕೃಷ್ಣ ಹೇಳುವಂತ, ಐ ಆಮ್ ಕಾಲ, ನಾನು ಕಾಲ ಅಂತ ಹೇಳ್ತೇನೆ. ಕಾಲ ನೀನು, ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಉಳಿದವರನ್ನೆಲ್ಲ ಕೊಲ್ಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ಮೃತ್ಯು ಬರ್ತದೆ. ಮೃತ್ಯು ಎಂತಾಗ್ತದೆ? ನಮಗೆ ಮನಸ್ಸಿಲ್ಲದಿದ್ದು ಕೂಡ ಬರ್ತದೆ. ಮೂರ್ಖನ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನ ಅತ್ಯಾಶಯಕರವಾದ ಸಂಗತಿ ಇದೇ ಆಶ್ಚರ್ಯಕರವಾದ ಸಂಗತಿ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ಅಂತ ಕಲೇವರಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವನ ಸ್ಮರಿಸುವನು, ಅದೇ ಭಾವ ನಿಶ್ಚಯವಾಗಿ ಪಡೆಯುವನು. ನೋಡಿ, ಸಾಯುವಾಗ ನಿಮ್ದು ಎಂತ ಸ್ಮರಣೆ ಉಂಟು, ಅದೇ ಸಿಗ್ತದೆ ನಿಮ್ದು ದೇಹ. ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಸಾಯುವಾಗ ಇಲ್ಲಿ ಅವನಿಗೆ ಜಿಂಕೆಯ ಸ್ಮರಣೆ ಬಂತು, ಭರತ್ ಮಹಾರಾಜ್, ನೆಕ್ಸ್ಟ್ ಲೈಫ್ ಜಿಂಕೆ ಆದ್ರು. ಅದೇ ರೀತಿ ನಮಗೆ ನಾಯಿಯ ಸ್ಮರಣೆ ಬಂದ್ರೆ ನೆಕ್ಸ್ಟ್ ಲೈಫ್ ನಾಯಿ, ಪಾಶ್ ನಾಯಿ ಆಗ್ತೇವೆ. 50,000, 1,00,000 ನಾಯಿ, ಈ ರೀತಿ ಆಗ್ತೇವೆ. ಅಂದ್ರೆ ಈಗೆಲ್ಲ ಉಂಟಲ್ಲ ಬೇರೆ ಬೇರೆ ಅಂತ ಹೇಳೋದು ಬ್ರ್ಯಾಂಡ್ ನಾಯಿ,
ಹಾಗಾಗಿ ಬೆಡ್ ಅಲ್ಲಿ ಮಲಗುವಂತ ನಾಯಿ ಆಗ್ತೇವೆ ನಾವು ಮನೆಯಲ್ಲಿ. ಹಿಂದೆಲ್ಲ ಅಂತ ನಾಯಿ ಇರಲಿಲ್ಲ. ಈಗ ಲೇಟೆಸ್ಟ್ ಆಗಿ ಈಗ ಬಂತು ರೀಸೆಂಟ್ಲಿ, ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಬಂತು, ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಪ್ರಭುತ್ವದ ಪಾಶ್ಚಾತ್ಯ ದೇಶದವರು ಹೇಗೆ ಅಂದ್ರೆ ಯಾವುದನ್ನು ಮಲದಿಂದ ನಾವು ಕೂಡ ಅದನ್ನು ತಿಂತೇವೆ. ಅಂದ್ರೆ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ನೋಡಿ ಫಾಲೋ ಮಾಡೋದು ಯಾವುದು, ಯಾಕಂದ್ರೆ ನಾವು ಶಾಲಾ ಕಾಲೇಜ್ ಎಜುಕೇಶನ್ ಆಗಿ ಉಂಟು. ಹೇಗಂದ್ರೆ ಪ್ರಭುಪಾದ ಇದೊಂದು ಉದಾಹರಣೆ ಕೊಡ್ತೇನೆ. ಒಬ್ಬಳು ಜರ್ನಲಿಸ್ಟ್ ಪ್ರಭುಪಾದ ಹೇಳಿದ್ರು, ವಿ ಆರ್ ಅಡ್ವಾನ್ಸ್ ಕಂಟ್ರಿ. ಪ್ರಭುಪಾದ ಅಡ್ವಾನ್ಸ್ ಕಂಟ್ರಿ ಅಮೆರಿಕದಲ್ಲಿ. ಇನ್ ವಾಟ್ ವೇ ಯು ಆರ್ ಅಡ್ವಾನ್ಸ್ ಅಂತ ಪ್ರಭುಪಾದ ಹೇಳಿದ್ರು. ನೋ ಅಂದ್ರೆ ಅವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಹೈ ಅಂಡ್ ದೇರ್ ಇಸ್ ನೋ ಪವರ್ಟಿ. ಬಡತನ ಇಲ್ಲ ನಮ್ಮ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಎಲ್ಲರೂ ಶ್ರೀಮಂತರು, ಈ ರೀತಿ ಎಲ್ಲ ಹೇಳಿದ್ರು. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಡೆತ್ ಸ್ಟಾಪ್ ಆಗಿದೆ? ಇಲ್ಲ, ಸಾಯ್ತಾ ಇರ್ತಾರೆ. ಓಲ್ಡ್ ಏಜ್ ಸ್ಟಾಪ್ ಆಗಿದೆ? ಇಲ್ಲ. ರೋಗ ಸ್ಟಾಪ್ ಆಗಿದೆ? ಇಲ್ಲ. ಮತ್ತೆಂತ ನಿಮ್ದು ಅಡ್ವಾನ್ಸ್ಮೆಂಟ್? ಪ್ರಭುಪಾದ ಹೇಳಿದ್ರು, ಇದು ಸ್ಟಾಪ್ ಆದ್ರೆ ಅಡ್ವಾನ್ಸ್ಮೆಂಟ್, ಓಕೆ. ಇದು ಇಲ್ಲದ ಅಡ್ವಾನ್ಸ್ಮೆಂಟ್, ಇದು ಉಂಟಲ್ಲ, ಇದು ಅಡ್ವಾನ್ಸ್ಮೆಂಟ್ ಅಲ್ಲ. ಪ್ರಭುಪಾದ ಹೇಳಿದ್ರು. ಮತ್ತೆ ನೋಡಿ, ಈಗ ಅಮೆರಿಕದಲ್ಲಿ ಸುಸೈಡ್ ಕೇಸ್ ಎಷ್ಟು ತುಂಬಾ ಉಂಟು. ಈಗ ಅದು ಅಡ್ವಾನ್ಸ್ ಕಂಟ್ರಿ ಅಲ್ಲ, ಯಾಕೆ ಸುಸೈಡ್ ಕೇಸ್ ಅಷ್ಟು ಜಾಸ್ತಿ ಇರುವಂಥದ್ದು? ಯಾಕೆಂದ್ರೆ ಜನರಿಗೆ ಹ್ಯಾಪಿನೆಸ್ ಇಲ್ಲ. ಎಲ್ಲ ಉಂಟು, ಮೆಟೀರಿಯಲ್ ಫೆಸಿಲಿಟಿ ಎಲ್ಲ ಉಂಟು, ಹ್ಯಾಪಿನೆಸ್ ಇಲ್ಲ. ಹಾಗಾಗಿ ಈ ಹ್ಯಾಪಿನೆಸ್ ಬರುವಂಥದ್ದು ಕೃಷ್ಣ ಪ್ರಜ್ಞೆ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ನಾವು ಸಾಯುವಾಗ ನಮ್ದು ಯಾವ್ದು ಸ್ಮರಣೆ ಉಂಟು ಅದೇ ದೇಹ ಸಿಗ್ತದೆ ನಮಗೆ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಎಸ್ ನೋಡಿ, ಜಿಂಕೆ ಸ್ಮರಣೆ ಆಗಿ ಲಾಸ್ಟ್ಗೆ ಜಿಂಕೆ ಆಗುವಂಥದ್ದು. ಶ್ಲೋಕ 7. ತಸ್ಮಾ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಜ್ಯ ಚ ಮೈ ಅರ್ಪಿತ ಮನೋಬುದ್ಧಿ ಮಾಂ ಏವೈಷ ಅಸಂಶಯ. ಆದ್ರೆ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸ್ತಿರಬೇಕು. ಕೃಷ್ಣನಿಗೆ ರೂಪ ಉಂಟು. ಹೇಗಂದ್ರೆ ಈ ನಿರಾಕಾರವಾದಿಗಳು, ಶೂನ್ಯವಾದಿಗಳು, ಮಾಯವಾದಿಗಳು ಅವ್ರು ಹೇಳುವುದಂತ, ಭಗವಂತ ಶಕ್ತಿ ಶಕ್ತಿ ಶಕ್ತಿ, ಅವನಿಗೆ ರೂಪವಿಲ್ಲ ಅಂತ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಶಕ್ತಿ ಅಲ್ಲ, ಶಕ್ತಿಮಾನ್. ಹೇಗೆಂದ್ರೆ ಎಕ್ಸಾಂಪಲ್ ಪ್ರಭುಪಾದ KEB ಎಕ್ಸಾಂಪಲ್ ಕೊಡ್ತಾರೆ. ಎಲೆಕ್ಟ್ರಿಸಿಟಿ. ಈಗ ಈ KEB ಅಲ್ಲಿ ರಾತ್ರಿ ಹೇಗೆಂದ್ರೆ ಇಂಜಿನಿಯರ್ಸ್ ಇರ್ತಾರೆ, ಹಗಲೊತ್ತು ಕೂಡ ಇರ್ತಾರೆ. ಈ ಕರೆಂಟ್ ನಮ್ಗೆ ಹೇಗೆ ಬರುವಂಥದ್ದು? ಆಟೋಮೆಟಿಕ್ ಬರುವುದಾ? ಈ ಮಾಯಾವಾದಿಗಳ ಪ್ರಕಾರ ಆಟೋಮೆಟಿಕ್ ಬರುವುದಂತೆ ಕರೆಂಟ್. ಪ್ರಭುಪಾದ ಹೇಳ್ತಾರೆ ಆಟೋಮೆಟಿಕ್ ಅಲ್ಲ, ಅಲ್ಲಿ ಇಂಜಿನಿಯರ್ ಇದ್ದಾನೆ, ನಾವು ಆನ್ ಆಫ್ ಮಾಡ್ತಾನೆ, ಹಾಗೆ ಬರ್ತದೆ. ಅದೇ ರೀತಿ ಕೃಷ್ಣ ಸುಪ್ರೀಂ ಇಂಜಿನಿಯರ್ ಅಂತೆ. ಶಕ್ತಿಯಿಂದ ಶಕ್ತಿಮಾನ್ ಇದ್ದಾನೆ, ಶಕ್ತಿಯನ್ನು ಕಂಟ್ರೋಲ್ ಮಾಡೋದು ಶಕ್ತಿಮಾನ್. ಹಾಗಾಗಿ ಕೃಷ್ಣನಿಗೆ ರೂಪ ಉಂಟು. ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು ಒಂದು ಎಕ್ಸಾಂಪಲ್. ಈಗ ನಮ್ಮನ್ನು ಯಾರಾದ್ರೂ ಕರೀತಾರೆ, ಫಂಕ್ಷನ್ಗೆ ಕರೀತಾರೆ, ನಮ್ಗೆ ಸನ್ಮಾನ, ಒಂದು ಫಂಕ್ಷನ್ ನಮ್ಗೆ ಕರೀತಾರೆ, ನಮ್ಮ ಸ್ಟೇಜಲ್ಲಿ ಕೂರಿಸ್ತಾರೆ. ಮತ್ತೆ ಈಗ ನಮ್ಮ ಹೆಸರು ರಮೇಶ್ ಅವರಿಗೆ ಇವತ್ತು ಸನ್ಮಾನ. ರಮೇಶ್ ಅವರು ದಯವಿಟ್ಟು ಸ್ಟೇಜಿಗೆ ಬರ್ಬೇಕಂತ ನಾವು ಕರೀತಾರೆ. ನಾವು ಸ್ಟೇಜಿಗೆ ಹೋಗ್ತೇವೆ, ಚೇರಲ್ಲಿ ಕೂರಿಸ್ತಾರೆ, ಮತ್ತೆ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ತಾರೆ. ಎಸ್, ರಮೇಶ್ ಅವರಿಗೆ ತಲೆ ಇಲ್ಲ, ರಮೇಶ್ ಅವರಿಗೆ ಕಣ್ಣು ಇಲ್ಲ, ರಮೇಶ್ ಅವರಿಗೆ ಮೂಗು ಇಲ್ಲ, ರಮೇಶ್ ಅವರಿಗೆ ಹಲ್ಲು ಇಲ್ಲ, ರಮೇಶ್ ಅವರಿಗೆ ಕಿವಿ ಇಲ್ಲ, ರಮೇಶ್ ಅವರಿಗೆ ನಾಲಿಗೆ ಇಲ್ಲ, ರಮೇಶ್ ಅವರಿಗೆ ಕೈ ಇಲ್ಲ, ರಮೇಶ್ ಅವರಿಗೆ ಹೊಟ್ಟೆ ಇಲ್ಲ, ರಮೇಶ್ ಅವರಿಗೆ ಕಾಲಿಲ್ಲ. ಇದು ಹೊಗಳಿಕೆಯ ತೆಗಳಿಕೆ. ಎಸ್, ದಯವಿಟ್ಟು ಉತ್ತರ ಕೊಡ್ಬೋದು. ಒಂದು ನಿಮಿಷ ಅನ್ಮಿಟ್ ಮಾಡ್ತಾ ಇದ್ದೇನೆ. ಎಸ್, ಇದು ನಮ್ಮನ್ನು ಹೊಗಳುವುದಾ ತೆಗಳುವುದಾ? ತೆಗಳೋದು ಸರ್. ಯಾಕೆ ತೆಗಳುವುದು? ಯಾಕೆ ತೆಗಳುವುದು? ಎಸ್, ಯಾಕೆ ತೆಗಳುವುದು? ತೆಗಳೋದ್ರು ಅಂದ್ರೆ ತಗೊಳ್ಳೋದು ಅಲ್ಲ, ತೆಗಳುವುದು ಅಂದ್ರೆ ನೀವೀಗ ಹೊಗಳುವುದ ತೆಗಳುವುದ ಕೇಳಿದ್ರೆ ತೆಗಳುವುದು ಯಾಕೆ? ತೆಗಳೋದು ಅಂದ್ರೆ ಹಲೋ, ಕೇಳಿಸ್ತೀವಿ ಗುರುಜಿ? ಹೇಳಿ. ಆಕ್ಚುಲಿ ತೆಗಳೋದು ಅಂದ್ರೆ ಅವನ್ ಮಾನನೇ ತೆಗಿತಾ ಇರೋ ರೀತಿನಲ್ಲಿ, ಹೊಗಳೋದು ಅಂದ್ರೆ ಅಲ್ಲಲ್ಲ, ಅದಲ್ಲಪ್ಪ. ಯಾಕೆ ತೆಗಳುವುದು? ಯಾಕೆ ನಮ್ಗೆ ಕಣ್ಣು ಉಂಟಾ?
ಗುರುಜಿ ಅವರು ನಮ್ಮ ನ್ಯೂನತೆಗಳನ್ನ ಸಾರಿ ಹೇಳ್ತಾ ಇದ್ದಾರೆ. ಎಸ್, ಓಕೆ, ಒಂದು ನಿಮಿಷ ನೋಡಿ, ತುಂಬಾ ಡಿಸ್ಟರ್ಬೆನ್ಸ್ ಉಂಟು, ಯಾರ್ದೆಲ್ಲ ಡಿಸ್ಟರ್ಬೆನ್ಸ್ ಉಂಟು ನೀವು. ಓಕೆ, ಎಂತ ನೋಡಿ, ಯಾಕೆಂದ್ರೆ ನಮ್ಗೆ ಕಣ್ಣು ಉಂಟು, ಅವು ಕಣ್ಣಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ತೆಗೊಳ್ಳುವುದು. ಅದೇ ರೀತಿ ಹೇಗೆ ನಮ್ಗೆ ಸಿಟ್ಟು ಬರ್ತದೆ, ಇಮಿಡಿಯೇಟ್ ನಾವು ಹೇಳ್ತೇವೆ, ಎಂತ ನೀನು, ನಾವು ಅಲ್ಲಿಂದ ಎದ್ದು ಹೋಗ್ತೇವೆ. ನನಗೆ ಬಾಯಿ ಉಂಟು, ಮೂಗುಂಟು, ಕಣ್ಣುಂಟು, ತಲೆ ಉಂಟು, ಕೈ ಉಂಟು, ಕಾಲು ಉಂಟು, ಹೊಟ್ಟೆ ಉಂಟು. ಅದೇ ರೀತಿ ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳುವಂಥದ್ದು ಅದು ತೆಗೊಳ್ಳುವಂಥದ್ದು. ಈ ವೈಷ್ಣವರಿಗೆ ಇದು ತುಂಬಾ ಸಿಟ್ಟು ಬರ್ತದೆ. ಅದಕ್ಕೆ ಮಾಯವಾದಿಗಳು, ಶೂನ್ಯವಾದಿಗಳು, ನಿರಾಕಾರವಾದಿಗಳು ಹೇಳುವಾಗ ನಮ್ಗೆ ಸಿಟ್ಟು ಬರುವಂಥದ್ದು. ದೇವರಿಗೆ ರೂಪವಿಲ್ಲ, ನಿನ್ಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು. ಹೀಗೆ ನಮ್ಮ ಸೃಷ್ಟಿ ಮಾಡಿದ್ದು ಬ್ರಹ್ಮ, ಅವನಿಗೆ ರೂಪ ಉಂಟು, ಚತುರ್ಮುಖ ಬ್ರಹ್ಮ ಬೋಲೆ ಚತುರ್ಮುಖ, ಕೃಷ್ಣ ಕೃಷ್ಣ ಹರೇ, ಅವನಿಗೆ ರೂಪ ಉಂಟು. ಅವನನ್ನು ಸೃಷ್ಟಿ ಮಾಡಿದ ಕೃಷ್ಣ, ಅವನಿಗೆ ಯಾಕೆ ರೂಪ ಇಲ್ಲ? ಆದ್ರೆ ಮಾಯವಾದಿಗಳು ಹೇಳುವಂಥದ್ದು ಎಂತ ಅಂದ್ರೆ, ಈಗ ಈಶೋಪನಿಷತ್ತು ಉಂಟು ಭಗವಂತನ ರೂಪ ಇಲ್ಲ. ಎಂತ ರೂಪ ಇಲ್ಲ? ಭೌತಿಕ ರೂಪವಿಲ್ಲ. ನಮ್ಮ ಹಾಗೆ ನಮ್ಮ ಒಳಗಿರುವುದೆಂತ? ಮಲ, ಮೂತ್ರ, ರಕ್ತ, ಎಲುಬು, ಮಾಂಸ, ಇಂಥದ್ದು ರೂಪ ಅಲ್ಲ. ಅವನು ಆಧ್ಯಾತ್ಮಿಕ ರೂಪ, ಸಚಿದಾನಂದ ವಿಗ್ರಹ. ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ, ಸರ್ವಕಾರಣ ಕಾರಣ. ನಮ್ಮಾಗಿ ಭೌತಿಕ ರೂಪ ಅಲ್ಲ. ಹಾಗಾಗಿ ಕೃಷ್ಣನಿಗೆ ರೂಪ ಉಂಟು, ಕೃಷ್ಣನಿಗೆ ರೂಪ ಉಂಟು. ಹಾಗಾಗಿ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸ್ತಿರಬೇಕು. ಅದೇ ಕಾಲ ಯುದ್ಧ ಮಾಡುವ ನಿನ್ನ ವಿದ್ಯೆ ಕರ್ತವ್ಯ ಮಾಡಬೇಕು. ನಿನ್ನ ಚಟುವಟಿಕೆಗಳು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿ ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನು ಹೊಂದುವೆ. ಈ ರೀತಿ ನಾವು ಮಾಡಿದ್ರೆ ಕೃಷ್ಣಧಾಮಕ್ಕೆ ಹೋಗ್ತದೆ. ಎಲ್ಲ ಕೃಷ್ಣಧಾಮಕ್ಕೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನ್ ಚಿಂತೆಯಾನ್. ಪಾರ್ಥನೆ, ದೇವೋತ್ತಮ ಪುರುಷ ನನ್ನನ್ನು ಯಾರು ಧ್ಯಾನಿಸ್ತಾರೆ ನೋಡಿ, ಕೃಷ್ಣ ದೇವೋತ್ತಮ ಪರಮ ಪುರುಷ. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ಎಲ್ಲ ದೇವತೆಗಳು ಚೀಫ್ ಮಿನಿಸ್ಟರ್ ಅಂತೆ, ಕೃಷ್ಣ ಪ್ರೈಮ್ ಮಿನಿಸ್ಟರ್. ವ್ಯತ್ಯಾಸ ಉಂಟು ಚೀಫ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ಗೆ. ಹಾಗಾಗಿ ಕೃಷ್ಣ ದೇವೋತ್ತಮ ಪರಮ ಪುರುಷ, ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಈಗ ನಾವು ಎಂತ ಮಾಡುವಂಥದ್ದು? ಕಿಚಡಿ ಮಾಡುವಂಥದ್ದು. ದೇವತೆ ಶಿವ, ಈ ದೇವಿ, ಗಣಪತಿ, ಕೃಷ್ಣ ಎಲ್ಲ ಒಂದೇ. ಹೇಗೆ ಒಂದೇ ಆಗುವಂಥದ್ದು? ಒಂದೇ ಅಲ್ಲ ಸರ್, ಅವ ದೇವೋತ್ತಮ ಪರಮ ಪುರುಷ. ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಎಲ್ಲ ದೇವತೆಗಳಿಗೆ. ಸೂರ್ಯ, ಚಂದ್ರ, ವಾಯು, ಇಂದ್ರ, ಶಿವ, ಬ್ರಹ್ಮ ಮತ್ತೆ ದೇವಿ, ಗಣಪತಿ, ಇವರಿಗೆಲ್ಲ ಬೇರೆ ಬೇರೆ ಅಸೈನ್ಮೆಂಟ್ ಕೊಟ್ಟಿದ್ದಾನೆ ಭಗವಂತ. ಭಗವಂತನ ಆಜ್ಞೆಯಲ್ಲಿ ಅವ್ರು ಕೆಲಸ ಮಾಡುವಂಥದ್ದು. ಅವ್ರು ಇಂಡಿಪೆಂಡೆಂಟ್ ಅಲ್ಲ, ಅವ್ರು ಡಿಪೆಂಡೆಂಟ್ ಅವರು. ಹೇಗೆಂದ್ರೆ ರಾವಣನು ರಾಮ ಕೊಲ್ಲುವಾಗ ಆಗ ಪ್ರಾರ್ಥನೆ ಮಾಡ್ತಾನೆ ಶಿವನಿಗೆ. ರಾವಣ ಶಿವನ ಭಕ್ತ, ಕಂಸ ದೇವಿಯ ಭಕ್ತ, ಹಿರಣ್ಯಕಶಿಪು ಬ್ರಹ್ಮನ ಭಕ್ತ. ಹಾಗೆ ಮೂವರು ಕೂಡ ಸತ್ತು. ಹಾಗೆ ಎಂತ ಅಂದ್ರೆ ಪ್ರಾರ್ಥನೆ ಮಾಡ್ತಾನೆ, ಶಿವ ನನಗೆ ಸಹಾಯ ಮಾಡು. ಆಗ ಪಾರ್ವತಿ ಕೇಳ್ತಾಳೆ, ನೋಡಿ ಇನ್ನು ಭಕ್ತ ನನಗೆ ಅಲ್ಲಿ ಕೂಗ್ತಾ ಇದ್ದಾನೆ, ಸಹಾಯ ಮಾಡು. ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾನೆ. ಅಲ್ಲಿ ದೇವೋತ್ತಮ ಪರಮಪುರುಷ ಇನ್ವಾಲ್ವ್ ಆಗಿದೆ, ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಾವು ತಿಳಿಬೇಕು. ಅವರು ಟೋಟಲ್ ಡಿಪೆಂಡೆಂಟ್ ಕೃಷ್ಣನಿಗೆ. ಹಾಗೆ ಪ್ರಾರ್ಥನೆ ದೇವೋತ್ತಮ ಪರಮಪುರುಷ ಅಂತ ನನ್ನನ್ನು ಯಾರು ಧ್ಯಾನಿಸ್ತಾರೆ. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ 1968 ಅಲ್ಲಿ ಫಸ್ಟ್ ಇನಿಷಿಯೇಷನ್ ಮಾಡುವಾಗ ಆಗ ಪ್ರಭುಪಾದ್ ಕೇಳಿದ್ದು ಒಂದೇ ಪ್ರಶ್ನೆ, ಹೂ ಈಸ್ ಕೃಷ್ಣ? ಆಗ ಅವರು ಉತ್ತರ ಕೊಟ್ಟದ್ದು, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮಪುರುಷ. ಇನಿಷಿಯೇಷನ್ ಒಂದೇ ಪ್ರಶ್ನೆ, ಎಷ್ಟು ಸಾಕು, ಎಷ್ಟು ನಿಮಗೆ ಗೊತ್ತಾದ್ರೆ ಸಾಕಂತ. ಬೇರೆ ಪ್ರಶ್ನೆ ಕೇಳಿಲ್ಲ ಪ್ರಭುಪಾದ್. ಹಾಗೆ ಕೃಷ್ಣ ಯಾರು? ದೇವೋತ್ತಮ ಪರಮ ಪುರುಷ. ನನ್ನನ್ನು ಯಾರು ಧ್ಯಾನಿಸಾರೋ ಬೇರೆ ಯಾವ ಕಡೆಗೆ ಮನಸ್ಸು ಚಲಿಸದಂತೆ, ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವುದು.
ಈಗ ಇಲ್ಲಿ ನೋಡಿ ಅಜಾಮಿಲ, ಅಜಾಮಿನ ಸ್ಟೋರಿ ಹೇಳ್ತೇನೆ. ಅಜಾಮಿಲ ಬ್ರಾಹ್ಮಣನಾಗಿದ್ದ. ಒಂದು ನಿಮಿಷ. ಎಸ್, ಅಜಾಮಿಲ ಬ್ರಾಹ್ಮಣನಾಗಿದ್ದ. ಅವನಿಗೆ ತಂದೆ ಹೂ ತರ್ಲಿಕ್ಕೆ ಹೇಳ್ತಾರೆ. ಹೂ ತರ್ಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ವೈಶ್ಯ ಅಂದ್ರೆ ಪ್ರಾಸ್ಟಿಟ್ಯೂಟ್ ಒಂದು ಗಂಡಸಿನೊಟ್ಟಿಗೆ ನೋಡ್ತಾನೆ. ಸ್ವಲ್ಪ ನೋಡುವಂತ ಹೋಗಿ ಅಲ್ಲಿ ಟೋಟಲಿ ಅಬ್ಸಾರ್ವ್ ಆಗ್ತಾನೆ ಅಲ್ಲಿ. ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಂಡತಿ ಮಕ್ಕಳನ್ನು ಬಿಡ್ತಾನೆ, ತಂದೆ ತಾಯಿಯನ್ನು ಬಿಟ್ಟು ಅವಳಿಂದ ಹೋಗ್ತಾನೆ. ಮತ್ತೆ ಅವನಿಗೆ ಮದುವೆ ಆಗ್ತದೆ, ಮತ್ತೆ ಅವನಿಗೆ ಮಕ್ಕಳು ಕೂಡ ಆಗ್ತಾರೆ. ಮತ್ತೆ ಎಲ್ಲ ಬೇಡದ ಅಭ್ಯಾಸ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವನಿಗೆ ಅವನ ಮುದಿ ಪ್ರಾಯದಲ್ಲಿ ಒಂದು ಮಗು ಆಗ್ತದೆ. ಆ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಆಗ ಅವ್ರು ಟೋಟಲಿ ಆ ಮಗುವಿನ ಹಿಂದೆ ಅಟ್ಯಾಚ್ ಆಗ್ತಾನೆ. ನಾರಾಯಣ 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 ಈ ರೀತಿ. ಒಂದು ಒಳ್ಳೆ ವಿಷಯ ಅಂತಂದ್ರೆ ದೇವರ ಹೆಸರಿಟ್ಟಿದ್ದಾನೆ ಮಗುವಿಗೆ. ಈಗ ನೋಡಿ ಮೊನ್ನೆ ಎಂತಂದ್ರೆ ನಿಮಗೆ ಹೆಸರು ಕೇಳಿ ಶಾಕ್ ಆಯ್ತು. ಆ ಹೆಸರು ಅಂದ್ರೆ ಸಾಧಾರಣ ಈ ನಾಯಿಯನ್ನು ಕರೆಯುವಾಗ ಉಂಟು ಆ ಹೆಸರು. ಜನರಲ್ ಅಂಥದ್ದೆಲ್ಲ ಹೆಸರು ಇಡ್ತಾರೆ ಒಬ್ಬ ಅಂದ್ರೆ ಪಾಶ್ಚಾತ್ಯ ದೇಶದ ಅಮೆರಿಕನ್ ಫಾಲೋ ಮಾಡುವಂತ ನಾವು ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ದೇವರ ಹೆಸರಿಟ್ಟರೆ ಒಳ್ಳೇದು. ಯಾಕೆಂದ್ರೆ ಅಟ್ಲೀಸ್ಟ್ ಸಾಯುವಾಗ ನಮ್ಗೆ ಅವರ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್, ನಾವು ದೇವರನ್ನು ಕರೆದ್ರೆ ಅಟ್ಲೀಸ್ಟ್ ಅದು ಒಳ್ಳೇದಾಗ್ತದೆ ಸಾಯುವಾಗ. ಹಾಗೆ ಹಿಂದೆಲ್ಲ ನೋಡಿ ಹೆಚ್ಚಿನವರಿಗೆ ದೇವರ ಹೆಸರು ಇಡ್ತಾ ಇದ್ರು. ಈಗ ಕೂಡ ನಮ್ಮ ಇಸ್ಕಾನ್ ಕಮ್ಯುನಿಟಿಯಲ್ಲಿ ನಾವು ದೇವರ ಹೆಸರು ಇಡುವಂಥದ್ದು. ಹಾಗೆ ಅದು ಬೇಕು ಮೇನ್. ಹಾಗೆ ಅವನಿಗೆ ನಾರಾಯಣ ಅಂತ ಹೆಸರಿಟ್ಟ. ಹಾಗೆ ಅವನು ಕರೀತಾ ಇದ್ದ. ಅದೇ ಒಮ್ಮೆ ಥಾಟ್ ಬಂದಂತೆ, ನಾನು ಯಾಕೆ ಈ ನನ್ನ ಮಗನ ನಾರಾಯಣ ಕರಿತೇನೆ, ಸುಪ್ರೀಂ ಬಾಸ್ ನಾರಾಯಣ ಯಾಕೆ ನಾನು ಕರಿಬಾರ್ದು? ಆ ಒಂದು ಥಾಟ್ ಬಂತಂತೆ ಅವನಿಗೆ. ಮತ್ತೆ ಎಂತಾಯ್ತು ಅಂದ್ರೆ ಅವ ಅಷ್ಟು ಬೇಡದ್ ಮಾಡಿದ್ದಾನೆ, ಅಂದ್ರೆ ಎಲ್ಲ ಕೆಟ್ಟ ವಿಷಯ. ಅದಕ್ಕೆ ಇವರು ಬಂದು ಯಮದೂತರು ನೋಡಿ, ನಾವು ಕೆಟ್ಟದ್ದು ಮಾಡಿದರೆ ಯಮದೂತರು ಬರ್ತಾರೆ. ಸಾಯುವಾಗ ನಮ್ಮನ್ನು ಸತ್ತ ಕೂಡಲೇ ನಮ್ಮನ್ನು ಕೊಂಡೋಗ್ತಾರೆ. ಎಲ್ಲಿಗೆ? ಇದು ನರಕಲೋಕಕ್ಕೆ ಕೊಂಡೋಗ್ತಾರೆ ನಮ್ಮನ್ನು. ಹಾಗೆ ಅವರು ಬಂದು ಕೊಂಡೋಗುವಾಗ ಇಮಿಡಿಯೇಟ್ ಅಲ್ಲಿ ವಿಷ್ಣುದೂತರು ಬಂದರು. ವಿಷ್ಣುದೂತರು ಹೈಯರ್ ಅಥಾರಿಟಿ, ಯಮದೂತರು ಲೋವರ್. ಹಾಗೆ ವಿಷ್ಣುದೂತರು ಹೇಳುವಾಗ ನೀವು ನಿಲ್ಲಿಸಿ ಅಂತ. ಆಗ ಮತ್ತೆ ಬಿಟ್ಟು ಹೋಗಿ ಮತ್ತೆ ಯಮರಾಜ ಹತ್ರ ಅವ್ರಿಗೆ ಸಿಟ್ಟು ಬಂತು. ಯಮರಾಜ ಹತ್ರ ಹೇಳುವಂಥದ್ದು, ಯಾಕೆ ಎಂತ ಇದೆ ನನ್ನ ಕ್ಯಾಲ್ಕುಲೇಷನ್, ಯಾಕೆ ನಾನು ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ? ಎಸ್, ಯಾಕೆ ಅವನನ್ನು ನಮಗೆ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ? ಯಾಕೆ ನಿನ್ನ ಕ್ಯಾಲ್ಕುಲೇಷನ್ ತಪ್ಪಿತು? ಯಮರಾಜಿಗೆ ಹೇಳ್ತಾರೆ ಯಮದೂತರು. ಅದಕ್ಕೆ ಯಮರಾಜ್ ಹೇಳ್ತಾನೆ, ಇಲ್ಲಿ ನಾರಾಯಣ ಇನ್ವಾಲ್ವ್ ಆಗಿದ್ದಾನೆ ನೋಡಿ. ಯಮರಾಜ್ ಕೂಡ ಕೃಷ್ಣನ ಆರ್ಡರ್ಗೆ ಕೆಲಸ ಮಾಡುವಂಥದ್ದು. ಹಾಗಾಗಿ ಅವ ಇನ್ವಾಲ್ವ್ ಆಗಿದ್ದಾನೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕನ್ವಿನ್ಸ್ ಮಾಡ್ತಾನೆ ಯಮರಾಜ್ ಅವರನ್ನು. ಮತ್ತೆ ಕಡೆಗೆ ಇಲ್ಲಿ ನೋಡಿ, ಅಜಾಮಿಲ ಅವನ ಮಗನನ್ನು ಕರೆದದ್ದು, ಅದು ನಾರಾಯಣ ಅಂತ ಎಣಿಸಿದ್ದು, ಅವನನ್ನು ಕರೆದ ಎಣಿಸಿದ್ದು. ಅಲ್ಲಿ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆಯ್ತು. ಹಾಗಾಗಿ ವಿಷ್ಣುದೂತರು ಬಂತು. ಈಗ ಪ್ರಭುಪಾದ ಹೇಳ್ತಾರೆ ಅಜಾಮಿಲ ಇಂಟೆನ್ಷನ್ ತಪ್ಪಾಗಿರ್ಲಿಲ್ಲ ಅಂತ. ಈಗ ನಾವೆಂತ ಅಂದ್ರೆ ಬೇಡದೆಲ್ಲ ಮಾಡುವಂತ, ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರೇ ಕ್ಷಮಿಸುವಂತ, ಅದು ನಮ್ದು ತಪ್ಪು ಇಂಟೆನ್ಷನ್. ಅದು ಅಜಾಮಿಲ ಆಗಿರ್ಲಿಲ್ಲ. ಅಜಾಮಿಲ ಮಗನನ್ನು ಕರೆದದ್ದು. ತಪ್ಪು ಮಾಡಿ ಲಾಸ್ಟಿಗೆ ನಾನು ಎಲ್ಲ ಬೇಡದು ಮಾಡಿ ಸಾಯುವಾಗ ದೇವರನ್ನು ಕರೆದೇನೆ ಇಲ್ಲ. ಆದ್ರೆ ದೇವರ ಹೆಸರಿಗೆ ಅಷ್ಟು ವ್ಯಾಲ್ಯೂ ಉಂಟು ಸಾಯುವಾಗ. ಹಾಗಾಗಿ ಇವರು ಬಂದರು. ಹಾಗೆ ಪ್ರಭುಪಾದ ನಾವು ಕೂಡ ಬೇಡದು ಮಾಡಿ ಲಾಸ್ಟಿಗೆ ಹೇಳ್ತೇವೆ ಇಲ್ಲ. ಅವನಿಗೊಂದು ಸ್ಪೆಷಲ್ ಕೇಸ್ ಅಂತೆ ಅಜಾಮಿಲ ಸ್ಪೆಷಲ್ ಕೇಸ್. ಹಾಗೆ ಅವನು ಕೊಂಡೋಗುವಾಗ ಇವರು ವಿಷ್ಣುದೂತರು ನೋಡಿ ಕೊಂಡೋಗುವಾಗ ಅವ ಅಲ್ಲಿ ಕೂಗ್ತಾನೆ, ಆಯ್ತಾ, ಕೃಷ್ಣ ನಾನು ದೊಡ್ಡ ತಪ್ಪು ಮಾಡಿದೆ, ನೀನ್ ನನಗೆ ಫ್ರೀಡಮ್ ಕೊಟ್ಟಿದ್ಯಾ, ಆ ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡಿದೆ. ಆ ಫ್ರೀಡಮ್ ಅನ್ನು ನಾನು ಕೃಷ್ಣ ಬಗ್ಗೆ ಯೂಸ್ ಮಾಡ್ಬೇಕಿತ್ತು, ಆದ್ರೆ ನಾನು ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಿದೆ.
ಇದನ್ನು ಯಾರು ಅಜಾಮಿಲ ಹೇಳ್ತಾನೆ ನೋಡಿ, ಅವನಿಗೆ ಪಶ್ಚಾತ್ತಾಪ ಆಯ್ತು. ಅದೇ ರೀತಿ ನಮಗೂ ಕೂಡ ಪಶ್ಚಾತ್ತಾಪ ಆಗುತ್ತೆ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮ ತುಂಬಾ ರೇರ್ ಅಂತೆ. ಅಂದ್ರೆ ಇವತ್ತು ನರಸಿಂಹದಾಸ್ ಠಾಕೂರ್ ಇದು ಭಜನೆ, ಅದನ್ನು ಹೇಳ್ತೇನೆ ನೋಡಿ, ತುಂಬಾ ಬ್ಯೂಟಿಫುಲ್ ಭಜನೆ ಅದು. ಆಗ ನಾನು ಆಡಿದೆ. ಎಸ್, ಮನುಷ್ಯ ಜನ್ಮ ಪಾಯಿಯ ರಾಧಾಕೃಷ್ಣನ ಭಜಿಯ ಜಾಣಿಯ ಶೂನ್ಯ ವಿಷ ಕಾಯಿ ಅಂದ್ರೆ, ಓ ಹರಿ, ನಾನು ನನ್ನ ಜೀವನ ವ್ಯರ್ಥವಾಗಿ ಕಳೆದಿದ್ದೇನೆ. ಮನುಷ್ಯ ಜನ್ಮ ಪಡೆದು ರಾಧಾಕೃಷ್ಣ ಪೂಜಿಸದೆ ನಾನು ತಿಳಿದು ವಿಷವನ್ನು ಕುಡಿದಿದ್ದೇನೆ. ನರೋತ್ತಮದಾಸ ಅವರು ಹೇಳುವಂಥದ್ದು. ಹಾಗಾಗಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಶ್ರೇಷ್ಠ ಜನ್ಮ. ಇದ್ರಲ್ಲಿ ನಾವು ನಮ್ಮ ದೇವರನ್ನ ನಾವು ಅರ್ಥ ಮಾಡ್ಬೇಕಂತೆ, ಬೇರೆ ಯಾರಿಗೂ ಆಗುದಿಲ್ಲ. ಯಾಕಂದ್ರೆ ನೋಡಿ, ಈ 84 ಲಕ್ಷ ಯೋನಿಯಲ್ಲಿ ಮನುಷ್ಯ ಜನ್ಮ 4 ಲಕ್ಷ ಯೋನಿ ಮನುಷ್ಯ ಜನ್ಮ. ಮನುಷ್ಯ ಜನ್ಮದಲ್ಲಿ ನಾವು ದೇವರನ್ನ ಅರ್ಥ ಮಾಡ್ಬೇಕಂತೆ. ಹೇಗಂದ್ರೆ ಪದ್ಮಪುರಾಣ ಹೇಳುವಂಥದ್ದು, ಜಲಜಾನವ ಲಕ್ಷಾನಿ ಸ್ಥಾವರ ಲಕ್ಷ ವಿಂಶತಿ ಕ್ರಿಮಯೋ ರುದ್ರ ಶಂಕಯ ಪಕ್ಷಿನಾಂ ದಶಲಕ್ಷಣ ತ್ರಿಮಶ ಲಕ್ಷಾನಿ ಪಶವ ಚತುರ್ಲಕ್ಷಾನಿ ಮಾನುಷ. ಅಂದ್ರೆ 9 ಲಕ್ಷ ಜೀವಿಗಳು ನೀರಲ್ಲಿರುವಂಥದ್ದು, ಅಂದ್ರೆ ಮೀನು. ಮತ್ತೆ 20 ಲಕ್ಷ ಸ್ಥಾವರ ಅಂದ್ರೆ ಮರಗಳು, ನಾನ್ ಲಿವಿಂಗ್ ಎಂಟಿಟೀಸ್, ಮರಗಳು ಮತ್ತೆ ಸಸ್ಯಗಳು. ಮತ್ತೆ 11 ಲಕ್ಷ ಈ ಕ್ರಿಮಿಗಳು. ಮತ್ತೆ 10 ಲಕ್ಷ ಪಕ್ಷಿಗಳು. ಮತ್ತೆ 30 ಲಕ್ಷ ಈ ಪ್ರಾಣಿಗಳು. ಮತ್ತೆ 4 ಲಕ್ಷ ಮನುಷ್ಯ. ಈಗೇನಂದ್ರೆ ಇದೆಲ್ಲ ನಾವು ಅನುಭವಿಸಿ ಬಂದದಂತೆ, ಮೀನಾಗಿ, ಮರ ಆಗಿ, ಮತ್ತೆ ಕ್ರಿಮಿಯಾಗಿ, ಪಕ್ಷಿಯಾಗಿ, ಪ್ರಾಣಿಯಾಗಿ, ಮತ್ತೆ ಮನುಷ್ಯ ಜನ್ಮ ಆದದ್ದು. ಹಾಗೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಯಾಕೆಂದ್ರೆ ದೇವರನ್ನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ, ಉಳಿದ ಯಾವುದರಲ್ಲಿ ಆಗುದಿಲ್ಲ. ಹಾಗೆ ಈ ಲೈಫಲ್ಲಿ ನಾವು ಅದನ್ನು ಮಾಡಿದ್ರೆ, ಮಾಡದಿದ್ದರೆ ನಮ್ಗೆ ಮತ್ತೆ ಅದಕ್ಕೆ ಎಂತ ವ್ಯತ್ಯಾಸ ಉಂಟು? ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ಮನುಷ್ಯ ಜನ್ಮದಲ್ಲಿ ಭಗವಂತನ ಅರ್ಥ ಮಾಡ್ಬೇಕು. ಕವಿಂ ಪುರಾಣಂ ಅನುಶಾಸಿತಾರಂ ಅನಿಯಾಂಶಂ ಅನುಸ್ಮರೇದ್ಯ ಸರ್ವಸ್ಯದಾತರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಾಸ್ತಾತ್. ಪರಮ ಪುರುಷನು ಎಲ್ಲವನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯರಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಕ ಪ್ರಕೃತಿಗೆ ಅತೀತನಾಗಿರುವವನು. ಇಲ್ಲಿ ಇನ್ನೊಮ್ಮೆ ಹೇಳ್ತಾನೆ ನೋಡಿ, ಕೃಷ್ಣ ಎಲ್ಲವನ್ನು ಬಲ್ಲವನು, ಪುರಾತನ, ನಿಯಂತ್ರಕ, ಓಲ್ಡ್, ಅತ್ಯಂತ ಸಣ್ಣಗಿರುವವನು, ಮತ್ತೆ ಇಲ್ಲಿ ಸದಾ ಒಬ್ಬ ಪುರುಷ. ನೋಡಿ, ಪುರುಷ. ಆಗ ಕೃಷ್ಣನಿಗೆ ರೂಪ ಉಂಟು ಎಂದು ನಾವು ಧ್ಯಾನಿಸಬೇಕು. ಎಸ್ ನೋಡಿ, ಇದು ಬ್ರಹ್ಮ, ಇದು ಶಿವ. ಯಾವಾಗಲೂ ಕೃಷ್ಣನನ್ನು ಮೆಡಿಟೇಟ್ ಮಾಡದೇ ಇರ್ತಾರೆ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶ್ವಾಸ ಪ್ರಪಂಚ ಹಿಂದಿರುಗುವುದಿಲ್ಲ. ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣ ಸಾಧಿಸಿದ್ದಾರೆ. ಇದು ಪ್ಲೇಸ್ ದುಃಖಾಲಯಂ, ಸುಖಾಲಯಂ ಅಲ್ಲ. ಸುಖಾಲಯಂ ಕೃಷ್ಣನ ಧಾಮ. ಈ ಮೆಟೀರಿಯಲ್ ವರ್ಲ್ಡ್ ದುಃಖಾಲಯಂ. ಆಗ ಮಹಾತ್ಮರು ದುಃಖಗಳವರಿಗೆ ಬರುವುದಿಲ್ಲ ಅಂತೆ. ಈಗ ಒಂದು ಸಂಸ್ಥೆ ಉಂಟು, ಆ ಸಂಸ್ಥೆ ಇರುವಂಥದ್ದು ಈ ಮಾಯಾವಾದಿಗಳು. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಪ್ರಭುಪಾದ ಹೇಳ್ತಾರೆ ಅದು ತಪ್ಪು. ಬ್ರಹ್ಮ ಸತ್ಯ ನಾವು ಹೋಗ್ತೇವೆ, ಎಸ್. ಜಗತ್ ಮಿಥ್ಯ ಅಲ್ಲ, ಅವು ಜಗತ್ ಸುಳ್ಳು ಅಂತ ಹೇಳುದು. ಹೇಗೆ ಸುಳ್ಳಾಗ್ತದೆ? ಸುಳ್ಳಲ್ಲ. ಜಗತ್ತು ಟೆಂಪರರಿ, ಅಶಾಶ್ವತಂ. ನೋಡಿ ಇಲ್ಲಿ ದುಃಖಾಲಂ ಅಶಾಶ್ವತಂ, ಟೆಂಪರರಿ. ಹೇಗೆಂದ್ರೆ ಇದು ಜೈಲು. ಈಗ ಪ್ರೈಮ್ ಮಿನಿಸ್ಟರ್, ಈಗ ಎಲ್ಲರೂ ಒಳ್ಳೆ ಸಿಟಿಸನ್ ಆದ್ರೆ ಜೈಲು ಬೇಕಂತಿಲ್ಲ. ಕೆಟ್ಟ ಸಿಟಿಸನ್ ಇರುವ ಕಾರಣ ಜೈಲು ಮಾಡಿದ್ದಾರೆ. ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ಗೆ ಜೈಲು ಮಾಡುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಭೌತಿಕ ಲೋಕ ಇರುವಂತದ್ದು ನಮ್ಮಂತ ಕೆಟ್ಟವರಿಗೆ. ಕೆಟ್ಟವರಂದ್ರೆ ಅಂತ ನಾವು ದೇವರನ್ನು ಮರೆತು ಬಿಟ್ಟಿದ್ದೇವೆ. ಈಗ ನಾವು ರಿಫಾರ್ಮ್ ಆಗ್ಬೇಕು, ಮರಳಿ ನಾವು ಭಗವಂತನ ಕಡೆಗೆ
ಮನಸ್ಸು ನಮಗೆ ಹೋಗ್ಬೇಕು. ಹಾಗಾಗಿ ಈ ಜೈಲಿರುವಂತ ಭೌತಿಕ ಲೋಕ ಇರುವಂತದ್ದು ರಿಫಾರ್ಮೇಶನ್ಗೆ, ಇದು ನಾವು ತಿಳಿಬೇಕು. ಹಾಗಾಗಿ ಈ ಪ್ಲೇಸ್ ದುಃಖಾಲಯ, ಭೌತಿಕ ಲೋಕ ಸುಖಾಲಯ ಅಲ್ಲ. ನೀವು ಎಂಥದೇ ಮಾಡಿ, ಯಾಕಂದ್ರೆ 4 ವಿಷಯ ಉಂಟು. ಯಾವುದೆಲ್ಲ? ಜನ್ಮ, ಮೃತ್ಯು, ಜರ, ವ್ಯಾಧಿ. ಬರ್ತ್, ಡೆತ್, ಓಲ್ಡ್ ಏಜ್, ಡಿಸೀಸ್. ಮತ್ತೆ ತ್ರಿವಿಧ ಕ್ಲೇಶ: ಆದಿ ಭೌತಿಕ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ, ಆದಿದೈವಿ ಕ್ಲೇಶ. ಆಗಿದ್ದು ನಮ್ಮನ್ನು ಬಿಡುವುದಿಲ್ಲ. ನಾವು ಹೇಗೋ ಸರಿ ಇದ್ದೇವೆ, ಇಲ್ಲ ಮತ್ತೆ ಬರ್ತದೆ. ಸಾವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಓಲ್ಡ್ ಏಜ್ ನಿಲ್ಲಿಸಲಿಕ್ಕೆ ಆಗುದಿಲ್ಲ, ರೋಗವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಹಾಗೆ ಈ ಪ್ಲೇಸ್ ದುಃಖಾಲಯ. ಆಧ್ಯಾತ್ಮ ಲೋಕದಲ್ಲಿ ಹೀಗಿಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ತ್ರಿವಿಧ ಕ್ಲೇಶ ಇಲ್ಲ. ಹಾಗೆ ಮಹಾತ್ಮರು ದುಃಖ ಅಥವಾ ಇಲ್ಲಿಗೆ ಬರುವುದಿಲ್ಲ ಅಂತೆ, ಯಾಕಂದ್ರೆ ಅವರು ಆಧ್ಯಾತ್ಮ ಲೋಕದಲ್ಲಿ ಇದ್ದಾರೆ. ಎಸ್. ಶ್ಲೋಕ 16. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ ಮಾಮೋಪೇತ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ ನೋಡಿ. ಹೇಗಂದ್ರೆ ಜನರು ಈ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಅವ್ರು ಹೇಳ್ತಾರೆ ನೀವು ಈ ಪೂಜೆ ಮಾಡಿದ್ರೆ ಸ್ವರ್ಗಲೋಕ ಹೋಗ್ತೀಯ, ಈ ಪೂಜೆ ಮಾಡಿದ್ರೆ ಬ್ರಹ್ಮಲೋಕ. ಸರ್, ಈಗ ಭೌತಿಕ ಲೋಕದಲ್ಲಿ ಟಾಪ್ ಮೋಸ್ಟ್ ಲೋಕ ಯಾವುದು? ಬ್ರಹ್ಮಲೋಕ. ಆ ಲೋಕಕ್ಕೆ ಹೋದ್ರು ಕೂಡ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತನ ಅರ್ಜುನ ಮತ್ತೆ ಇಲ್ಲಿ ಬರಲೇಬೇಕಂತ. ಯಾಕೆ? ಅದು ಆಧ್ಯಾತ್ಮಿಕ ಲೋಕ ಅಲ್ಲ, ಅದು ಭೌತಿಕ ಲೋಕ, ದುಃಖದ ಆವಾಸಗಳೇ. ಇವುಗಳ ಜನ್ಮ ಮತ್ತೆ ಮತ್ತೆ ಆಗ್ತದೆ. ಆದ್ರೆ ಕುಂತಿಯ ಪುತ್ರನ ಅರ್ಜುನನೇ ನನ್ನ ನಿವಾಸ ಸೇರಿದ್ರೆ ಪುನರ್ಜನ್ಮವಿಲ್ಲ. ಯಾರು ಕೃಷ್ಣ ಧಾಮಕ್ಕೆ ಹೋಗ್ತಾರೆ ಅವನಿಗೆ ಮತ್ತೆ ಜನ್ಮ ಮೃತ್ಯು ಜರವೇದಿ ಇಲ್ಲ. ಎಸ್. ಶ್ಲೋಕ 17. ಸಹಸ್ರಯುಗ ಪರ್ಯಂತಂ ಅಹರ್ಬ ಯದ್ ಬ್ರಹ್ಮಣೋ ವಿದು ರಾತ್ರಿಮಿಗೋ ಸಹಸ್ರಾಂತಂ ತೇ ಅಹೋ ರಾತ್ರ ವಿದೋ ಜನಃ. ಮನುಷ್ಯ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿ ಇಷ್ಟೇ ಅವಧಿ. ಬ್ರಹ್ಮನ ಡೇಸ್ ಇದು ನಿಮಗೆ ನಾನು ಕ್ಯಾಲ್ಕುಲೇಷನ್ ತೋರಿಸ್ತೇನೆ. ಶ್ಲೋಕ 18. ಅವ್ಯಕ್ತ ವ್ಯಕ್ತ ಸರ್ವ ಪ್ರವಂತಿ ಅಹರಾಗಮೆ ರಾತ್ರಿ ಆಗಮ ಪ್ರಳಿಯಂತೆ ತತ್ರ ಏವ ಅವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲಿನ ಪ್ರಾರಂಭದ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗ್ತಾರೆ. ಅಂದ್ರೆ ಬ್ರಹ್ಮನ ದಿನ ಇರುವಾಗ ಎಲ್ಲರೂ ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅಂದ್ರೆ ಬ್ರಹ್ಮ ಬೆಳಿಗ್ಗೆ ಎದ್ದು ತಿಲಕ ಆಗ್ತಾನೆ, ಮತ್ತೆ ಎಲ್ಲ ಕ್ರಿಯೇಷನ್ ಆಗ್ತದೆ. ಮತ್ತೆ ರಾತ್ರಿ ಆದಾಗ ವಾಪಸ್ ಎಲ್ಲ ಅನಿಲೇಷನ್ ಆಗ್ತದೆ. ಅದರದ್ದು ಪಾರ್ಷಿಯಲ್ ಅನಿಲೇಷನ್, ಪೂರ್ತಿ ಪ್ರಳಯ ಅಲ್ಲ. ಶ್ಲೋಕ 19. ಭೂತಗ್ರಾಮ ಸಾಯೇವಾಯ ಭೂತ್ವಾ ಭೂತ್ವಾ ಪ್ರಳೀಯತೆ ರಾತ್ರಿ ಆಗಮೆ ಅವಶ ಪಾರ್ಥ ಪ್ರವತಿ ಅಹರ್ ಆಗಮೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಹಾಯಕವಾಗಿ ನಾಶವಾಗ್ತದೆ. ಎಸ್. ಹಗಲಾದಾಗ ಹುಟ್ಟುತ್ತದೆ, ರಾತ್ರಿ ಆದಾಗ ನಾಶವಾಗ್ತದೆ. ಎಸ್ ನೋಡಿ, ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಪರಸಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತ ವ್ಯಕ್ತ ಸನಾತನ ಯ ಸ ಸರ್ವೇಶು ಭೂತೇಶು ನಶ್ಯತ್ಸು ನ ವಿನಶ್ಯತಿ. ಆದ್ರೆ ಇನ್ನೊಂದು ಅವ್ಯಕ್ತ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು. ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತು ಎಲ್ಲವೂ ನಾಶವಾದಾಗ ಆ ಭಾವ ಇದ್ದಂತೆ ಇರುತ್ತದೆ. ಅಂದ್ರೆ ಕೃಷ್ಣಧಾಮ ಇಲ್ಲಿ ಪ್ರಳಯ ಆಗುವಾಗ ನಾಶ ಆಗ್ತದೆ, ಬ್ರಹ್ಮನ ಕಲ್ಪ ಆಗುವಾಗ ನಾಶ ಆಗ್ತದೆ, ಮತ್ತೆ ಬ್ರಹ್ಮನ 100 ವರ್ಷ ಆಗುವ ಪೂರ್ತಿ ಪ್ರಳಯ ಆಗ್ತದೆ. ಅದು ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಆದರೆ ಕೃಷ್ಣಧಾಮ ಎಂತ ಆಗುದಿಲ್ಲ, ಹಾಗೆ ಇರ್ತದೆ ಇದ್ದಂಗೆ. ಹಾಗೆ ನಾವು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಸ್ ನೋಡಿ, ಇದು ಗೋಲೋಕ ಚಾರ್ಟ್. ಸಾರಿ, ಓಕೆ ನೋಡಿ, ಈ ಗೋಲೋಕ ಚಾರ್ಟಲ್ಲಿ ಇಲ್ಲಿ ಭೂಲೋಕ, ಅದರ ಮೇಲೆ ಭೂವರ್, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಬ್ರಹ್ಮಲೋಕ. ಇದರ ಕೆಳಗೆ ಆತಲ, ವೀತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ. ಮತ್ತೆ ಇಲ್ಲಿ 28 ಹೆಲ್ತ್ ಅಂದ್ರೆ ನರಕಲೋಕ. ಮತ್ತೆ ಇದು ಕ್ಷೀರಸಾಗರ, ಕ್ಷೀರೋದಕ ಶಾಯ ವಿಷ್ಣು ಇರುವ ಪ್ಲೇಸ್. ಇದು ಗರ್ಭೋದಕ ಶಾಯ ವಿಷ್ಣು ಇರುವ ಪ್ಲೇಸ್. ಇದು ಕಾರಣೋದಕ ಶಾಯ ವಿಷ್ಣು, ಮಹಾವಿಷ್ಣು. ನೋಡಿ, ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ ಇವರು.
ಮತ್ತೆ ಇದು ರಮಾದೇವಿ, ಮಾಯೆ, ದೇವಿಧಾಮ. ಇದು ಮಹಾತತ್ವ ಮೇಲೆ ಗ್ಲಾನ್ಸ್ ಮಾಡುವಂಥದ್ದು ಯಾರು? ಮಹಾವಿಷ್ಣು. ಮತ್ತೆ ಇದು ಶಂಭು, ಶಿವ. ಇದು ಅವನ ಅಬೋರ್ಡ್, ಸದಾಶಿವಲೋಕ ನೋಡಿ ಅರ್ಧ ಇಲ್ಲಿ ಉಂಟು. ಎಲ್ಲಿ? ಇದು ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಕಿರಣ. ಈ ಜ್ಞಾನಿಗಳೆಲ್ಲ ಇಲ್ಲಿ ಹೋಗಿ ಈಚೆ ಬರುವಂಥದ್ದು ಬ್ರಹ್ಮಜ್ಯೋತಿ. ಅಂದ್ರೆ ಈ ಮಾಯಾವಾದಿ ನಿರಾಕಾರವಾದಿಗಳು ಅದು ಏನಲ್ಲ, ಭಗವಂತನಿಗೆ ಬರುವ ಕಿರಣಗಳು. ಹಾಗಾಗಿ ಈ ಸದಾಶಿವಲೋಕ ಅರ್ಧ ಇಲ್ಲಿ ಉಂಟು, ಅರ್ಧ ಇಲ್ಲಿ ಭೌತಿಕ ಲೋಕದಲ್ಲಿ ಉಂಟು. ಮತ್ತೆ ಇಲ್ಲಿ ನೋಡಿ, ಇದರ ಮೇಲೆ ಇರುವಂಥದ್ದು ವೈಕುಂಠ, ಇದರ ಮೇಲೆ ಇರುವಂಥದ್ದು ಅಯೋಧ್ಯ, ಇದರ ಮೇಲೆ ಇರುವಂಥದ್ದು ಗೋಲೋಕ. ಎಸ್, ಇಲ್ಲಿ ನಾವು ಹೋದ್ರೆ ಜನ್ಮ ಮೃತ್ಯು ಜಾರವೇದಿ ಇಲ್ಲ. ಆದ್ರೆ ಇಲ್ಲಿ ನಾವು ಇದ್ರೆ ನೀವು ಇಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಮತ್ತೆ ನಮ್ಗೆ ಜನ್ಮ ಮೃತ್ಯು ಜಾರವೇದಿ ಉಂಟು. ದಿಸ್ ಇಸ್ ಮೆಟೀರಿಯಲ್ ವರ್ಲ್ಡ್, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲ. ಎಸ್, ನೋಡಿ ಈಗ ನಮ್ಗೆ ಯೂಶುವಲಿ ಒಳ್ಳೆ ಪಿಕ್ನಿಕ್ ಹೋಗ್ಲಿಕ್ಕೆ ಇರ್ತದೆ, ಅಂದ್ರೆ ಇಚ್ಛೆ ಇರ್ತದೆ, ಒಳ್ಳೆ ಜಾಗ, ಒಳ್ಳೆ ಸೀನರಿ, ಒಳ್ಳೆ ನೀರು. ಯಾಕೆಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಹೀಗೆ ಉಂಟು ನೋಡಿ. ಇದು ಆಧ್ಯಾತ್ಮಿಕ ಲೋಕ, ಸ್ಪಿರಿಚುವಲ್ ವರ್ಲ್ಡ್. ಎಸ್, ಇದು ಮುಕುಂದ ಮಾಲ ಸ್ತೋತ್ರ, ಪ್ರಭುಪಾದ್ ಇದು ಫೇವರೇಟ್ ಶ್ಲೋಕ. ಇದು ಕುಲಶೇಖರ ರಾಜ ಅಂತ ಈ ರಾಮಾನುಜ ಸಂಪ್ರದಾಯದಲ್ಲಿ ಬರುವಂತದ್ದು, ಪ್ಯೂರ್ ಡಿವೋಟಿ. ಎಸ್, ಅವು ಹೇಳುವಂತ ಶ್ಲೋಕ: ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೋ ಕಂಠಾವರೋಧನ ವಿಧ ಸ್ಮರಣಂ ಕುತಸ್ತೆ. ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನಾನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆ ಉಸಿರೆಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಎಸ್, ಹೇಗೆಂದ್ರೆ ಪ್ರಭುದೇವ ಹೊಂದದು ಎರಡು ರೀತಿಯ ಪಕ್ಷಿ ಉಂಟು, ಒಂದು ಕಾಗೆ ಮತ್ತೊಂದು ಹಂಸ. ಕಾಗೆ ಅಂದ್ರೆ ತಮೋಗುಣ, ಹಂಸ ಅಂದ್ರೆ ಸತ್ವಗುಣ. ಪ್ರಭುದೇವ ನಾವು ಕಾಗೆ ಆಗಬಾರ್ದು, ನಾವು ಹಂಸ ಆಗ್ಬೇಕು. ಕಾಗೆ ಅಂದ್ರೆ ಎಂತ? ಗಾರ್ಬೇಜ್ ಕಡೆ ಹೋಗುವಂಥದ್ದು. ಗಾರ್ಬೇಜ್ ಅಂದ್ರೆ ಹಿಂದೆ ಸುಖ. ಹಂಸ ಎಲ್ಲಿ ಹೋಗುವಂತ? ತಾವರೆ ಕಡೆ. ತಾವರೆ ಅಂದ್ರೆ ಎಂತ? ಪ್ರಭುದೇವ ತಾವರೆ ಅಂದ್ರೆ ಇಮಿಡಿಯೇಟ್ ನಾವು ಕೃಷ್ಣ ನೆನಪಾಗ್ಬೇಕಂತ. ತಾವರೆ ಹೇಳುವಾಗ ಇಮಿಡಿಯೇಟ್ ನಮ್ಗೆ ಕೃಷ್ಣನ ಸ್ಮರಣೆ ಬರಬೇಕು, ತಾವರೆ ನೋಡುವಾಗ. ಹಾಗಾಗಿ ಹಂಸ ಹೋಗುದು ಎಲ್ಲಿಗೆ? ಹಂಸ ಹೋಗುವಂಥದ್ದು ತಾವರೆ ಕಡೆಗೆ. ಹಂಸ ಹೋಗುವಂಥದ್ದು ತಾವರೆ ಕಡೆಗೆ. ಹಾಗಾಗಿ ನಾವು ತಾವರೆ ಆಗ್ಬೇಕು. ಹಾಗಾಗಿ ನಾವು ಹಂಸ ಆಗ್ಬೇಕು, ಕಾಗೆ ಅಲ್ಲ. ಎಸ್, ಇಲ್ಲಿ ಕುಲಶೇಖರ ರಾಜ ಹೇಳುವಂಥದ್ದು, ಅವು ಸಣ್ಣ ಪ್ರಾಯವನಿಗೆ ಅವು ಹೇಳುವಂಥದ್ದು, ಹೇಗೆ ಹಂಸವು ತಾವರೆ ದಂಟನ್ನು ಅಂಟಿಕೊಂಡಿದೆಯೋ ಅದೇ ರೀತಿ ನನ್ನ ಸ್ಮರಣೆ ಈಗ ಕೃಷ್ಣನಿನ ಪಾದವನ್ನು ಅಂಟಿಕೊಂಡಿದೆ. ಟೋಟಲ್ ಫೋಕ್ ಕೃಷ್ಣನ ಪಾದದಲ್ಲಿ ಉಂಟು. ಈ ಕೂಡಲೇ ಸಾಯಿಸು. ನೋಡಿ, ಅಲ್ಲಿ ನಮ್ಮ ಭೌತಿಕದಲ್ಲಿ ನಾನು ಹೇಳಿದೆ, ಜನರಿಗೆ ಅಮರ ಆಗ್ಲಿಕ್ಕೆ ಇಚ್ಛೆ ಎಲ್ಲರಿಗೂ. ಆದ್ರೆ ಶುದ್ಧ ಭಕ್ತರು ನೋಡಿ ಎಂತ ಸಾಯಲಿಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾರದ ಮುನಿ ಹೇಳುವಂಥದ್ದು, ಶುದ್ಧ ಭಕ್ತ ನಾ ಜೀವನ ಮರ. ಯಾಕೆಂದ್ರೆ ಇಲ್ಲಿ ಇದ್ರೂ ಕೂಡ ಒಂದೇ, ಅಲ್ಲಿ ಇದ್ರೂ ಕೂಡ ಒಂದೇ. ಯಾಕೆಂದ್ರೆ ಅವ ಕೃಷ್ಣನ ಸ್ಮರಣೆ ಇರ್ತಾನೆ. ಆಗ ಅವನಿಗೆ ಹುಟ್ಟು ಸಾವು ಏನು ಫರಕ್ ಬರುವುದಿಲ್ಲ, ಡಿಫ್ರೆನ್ಸ್ ಬರುವುದಿಲ್ಲ. ಹಾಗೆ ಕುಲಶೇಖರ ರಾಜ ಹೇಳುವಂಥದ್ದು, ಈ ಕೂಡಲೇ ಸಾಯಿಸು. ಯಾಕೆಂದ್ರೆ ಈಗ ನನ್ನ ಯಂಗ್ ಏಜ್, ನನಗೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಪ್ರಾಯ ಆದ್ಮೇಲೆ ನನ್ನ ಗಂಟಲಲ್ಲಿ ವಾತ ಪಿತ್ತ ಕಫ ಬರ್ತದೆ, ಆಗ ನನಗೆ ಆಗುದಿಲ್ಲ. ಹಾಗೆ ಈ ಕೂಡಲೇ ಸಾಯಿಸು. ನೋಡಿ, ನಾವು ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊಡೋದಿಲ್ಲ. ಮಕ್ಕಳಿಗೀಗ ನಾವು ಭೌತಿಕ ಎಜುಕೇಶನ್ ಕೊಡ್ತಾ ಇದ್ದೇವೆ. ಅದು ಸಣ್ಣ ಪ್ರಾಯದಲ್ಲಿ ನಾವು ಕೊಡ್ಬೇಕಂತ ಮಕ್ಕಳಿಗೆ. ಯಾಕೆ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಸಣ್ಣ ಪ್ರಾಯದಲ್ಲಿ ತಗೊಳ್ಳೋದಾದ್ರೆ ದೊಡ್ಡವರೊಮ್ಮೆ ತಗೊಳ್ಳೋದಿಲ್ಲ, ಸಣ್ಣದಲ್ಲೇ ಕೊಡ್ಬೇಕು ನಾವು. ಅದೇ ರೀತಿ ಕುಲಶೇಖರ ರಾಜ ಹೇಳುವಂಥದ್ದು, ನನ್ನ ಸ್ಮರಣೆ ಟೋಟಲ್ ನನ್ನ ಪಾದದಲ್ಲಿ ಉಂಟು. ಪ್ರಾಯ ಆದ್ಮೇಲೆ ನನಗೆ ಈ ರೀತಿ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತಂದ್ರೆ ರೋಗ ಬರ್ತದೆ, ಗಂಟಲು ವಾತ ಪಿತ್ತ ಕಫ ಬರ್ತದೆ, ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುದೇವ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಯಾಕೆ ನಾವು ಕೂಡ ಎಂತಂದ್ರೆ ಇದರಿಂದ ನಾವು ನೋಡಿ ಕಲಿಬೇಕು. ಹೇಗೆ ಕುಲಶೇಖರ ರಾಜ
ಟೋಟಲ್ ಕೃಷ್ಣನ ಪಾದದಲ್ಲಿ ಸ್ಮರಣೆ ಉಂಟವನು. ಅದೇ ರೀತಿ ನಮಗೂ ಕೂಡ ಅದೇ ರೀತಿ ಇರ್ಬೇಕಂತೆ. ಯಂಗ್ ಏಜ್ ಅಲ್ಲಿ ನಾವು ಮಾಡ್ಬೇಕು. ಹೇಗಂದ್ರೆ ಕೆಲವರು ನಮ್ಗೆ ಹೇಳ್ತಾರೆ, ನೀವು ಯಂಗ್ ಏಜ್ ಅಲ್ಲಿ ಇಷ್ಟು ಯಂಗ್, ನೀವು ಇದು ಈಗ ಇದೆಲ್ಲ ಮಾಡೋದಲ್ಲ, ನೀವೆಲ್ಲ ಕೆಲಸ ಮಾಡ್ಬೇಕು, ಪ್ರಾಯ ಆದ್ಮೇಲೆ ಮಾಡ್ಬೇಕು. ಈಗ ನಿಮ್ಮ ಮಕ್ಕಳನ್ನು, ಈಗ ನಿಮ್ಮ ಮಗನಿಗೆ 18 ವರ್ಷ ಆಗಿದೆ, ಒಂದು ಡಾಕ್ಟರ್ ಇಲ್ಲದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು. ನೀವು 18ರಲ್ಲಿ ಮಾಡ್ತೀರಾ, 48ರಲ್ಲಿ ಮಾಡ್ತೀರಾ? ನೀವು 18ರಲ್ಲಿ ಮಾಡುವಂಥದ್ದು ಎಜುಕೇಶನ್, 18ರಲ್ಲಿ ಇಂಜಿನಿಯರಿಂಗ್ ಇದು ಡಾಕ್ಟರ್ ಕಲಿಸುವಂಥದ್ದು. ಅದೇ ರೀತಿ ಕೃಷ್ಣ ಭಜನೆ ಕೂಡ ಸಣ್ಣ ಪ್ರಾಯದಲ್ಲಿ ಕಲಿಬೇಕು. ಪ್ರಾಯ ಆದಮೇಲೆ ನಮಗೆ ಎಷ್ಟೋ ಅಭ್ಯಾಸ ಬಿಡ್ಲಿಕ್ಕೆ ಆಗುದಿಲ್ಲ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ, ನಾವು ಬೆಂಡಾಗುದಿಲ್ಲ. ಈಗ ನಾವೆಲ್ಲ ಸಣ್ಣ ಪ್ರಾಯದಲ್ಲಿ ಸೇರಿದ್ದೇವೆ, ಬೆಂಡಾಗ್ತೇವೆ, ಒಪ್ತೇವೆ ಕೃಷ್ಣ. ನಾವು ಇಷ್ಟು ವರ್ಷದಿಂದ ಎಲ್ಲ ತಲೆಯಲ್ಲಿ ಉಂಟು, ಅದರ ಸುಲಭವಾಗಿ ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳುವಂಥದ್ದು ಸಣ್ಣ ಪ್ರಾಯದಲ್ಲಿ ಕೃಷ್ಣ ಭಜನೆ ತಗೊಳ್ಬೇಕಂತ ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು. ಕೌಮಾರ ಆಚಾರದ ಪ್ರಜ್ಞೆ, ಸಣ್ಣ ಪ್ರಾಯದಲ್ಲಿ ಕೃಷ್ಣ ಭಜನೆ ತಗೊಳ್ಬೇಕಂತ. ಬ್ಯೂಟಿಫುಲ್ ಶ್ಲೋಕ. ಎಸ್, ಶ್ಲೋಕ 28. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತ ಸರ್ವಂ ಇದಂ ವಿದಿತ್ವ ಯೋಗಿ ಪರಾಂ ಸ್ಥಾನಂ ಉಪೇತಿ ಸಾಧ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯಕರ್ಮಗಳು ಬರುವ ಫಲವನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಈಗ ನೋಡಿ, ನಮಗೆ ಹೆಚ್ಚಿನವರಿಗೆ ಇಷ್ಟ ಇದೆ ಎಂತ, ವೇದಾಧ್ಯಯನ ಮಾಡಲಿಕ್ಕೆ ಇಚ್ಛೆ, ಶ್ಲೋಕ ಕಲಿಬೇಕು, ಶ್ಲೋಕ ಮತ್ತೆ ಯಜ್ಞಗಳು ಮಾಡ್ಲಿಕ್ಕೆ ಇಚ್ಛೆ, ದಾನ ಮಾಡ್ಲಿಕ್ಕೆ ಇಚ್ಛೆ, ಮತ್ತೆ ತಾತ್ವಿಕ ಎಸ್ ಫಿಲಾಸಫಿಕಲ್, ಓಕೆ, ಮತ್ತು ಕಾಮ್ಯಕರ್ಮ ಅಂದ್ರೆ ಫ್ರೂಟಿವ್ ಆಕ್ಟಿವಿಟೀಸ್, ಇದನ್ನು ಮಾಡ್ಲಿಕ್ಕೆ ಇಚ್ಛೆ. ಆದರೆ ಇಲ್ಲಿ ಎಂತ ಹೇಳ್ತಾರೆ, ಭಕ್ತಿ ಸೇವೆ ಮಾರ್ಗವನ್ನು ಸ್ವೀಕರಿಸೋನು ಇದ್ದು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲವನ್ನು ಕಳೆದುಕೊಳ್ಳಬೇಕಾಗಿಲ್ಲ ಅಂತೆ. ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಗಿಡದ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಬ್ರಾಂಚಿಗೆ ಹಾಕ್ಬೇಕಂತಿಲ್ಲ, ಲೀಫಿಗೆ ಹಾಕ್ಬೇಕಂತಿಲ್ಲ. ಯಸ್ಮಿನ್ ತುಷ್ಟೇ ಜಗತ್ತು ಅಷ್ಟೇ. ಕೃಷ್ಣ ಪ್ಲೀಸ್ ಆದ್ರೆ ಎಲ್ಲರೂ ಪ್ಲೀಸ್ ಆದಾಗೆ. ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ. ನೋಡಿ, ಇದೆಲ್ಲ ಸಿಗ್ತದೆ. ಮತ್ತೆ ಕಡೆಯಲ್ಲಿ ಪರಮ ಶಾಶ್ವತ ನಿವಾಸ ಇರ್ತಾನೆ, ಅಂದ್ರೆ ಕೃಷ್ಣ ಧಾಮಕ್ಕೆ ಹೋಗ್ತಾನೆ. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯ ಕೃಷ್ಣನ ನೆನಪಿಸಿಕೊಳ್ಳುವುದು, ತಸ್ಮಾ ಸರ್ವೇಶ್ ಕಾಲೇಶು, ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು, ಓಮಿತಿ ಏಕಾಕ್ಷರ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು, ದುಃಖಾಲಮ ಶಾಶ್ವತ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮ ಪ್ರಪಂಚ ಪರಸ್ಪಸ್ಮಾತ್ ಭಾವಾನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮಾತ್ಮವನ್ನು ಸಾಧಿಸ ಸಾಧ್ಯ, ಅತ್ಯಂತ ಸರ್ವಂ ಇದಂ ವಿದಿತ್ವ. ಎಸ್, ಕೃಷ್ಣ ಚೈತನ್ಯ ಪ್ರಶ್ನೆದಲ್ಲ ಕೇಳಬಹುದು. ಹರೇ ಕೃಷ್ಣ, ಚಾಟಲ್ಲಿ ಕೂಡ ಆಗ್ಬಹುದು. ಎಸ್, ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆದಲ್ಲಿ ಕೇಳಿ. ಎಸ್, ಸೌಮ್ಯ ವಿಠಲ್ ಹೇಳಿ. ಗುರೂಜಿ, ಇವಾಗ ಫಸ್ಟ್ ಲೆವೆಲ್ ನಂದು ಆಯ್ತು, 18 days ಕೋರ್ಸ್. ಮತ್ತೆ ಇವಾಗ ಸೆಕೆಂಡ್ ಲೆವೆಲ್ಗೆ ನಾನು ಇಂಗ್ಲಿಷ್ ಜಾಯಿನ್ ಮಾಡ್ತಿದ್ದೀನಿ ಗುರೂಜಿ. ಇವಾಗ ನಮ್ಗೆ ಹೇಗ್ ಗೊತ್ತಾಗತ್ತೆ? ಯಾಕಂದ್ರೆ ನಾನ್ ಪರ್ಫೆಕ್ಟ್ ಇಲ್ಲ ಇದ್ರಲ್ಲಿ. ಫಸ್ಟ್ ಲೆವೆಲ್ ಅಲ್ಲಿ ನನ್ಗೆ ಶ್ಲೋಕಗಳು ಓದಕ್ಕೆ ತುಂಬಾ ಕಷ್ಟ ಆಗತ್ತೆ. ಬಟ್ ಸೆಕೆಂಡ್ ಲೆವೆಲ್ ಅಲ್ಲೂ ಹೇಳ್ಕೊಡ್ತಿದ್ದಾರೆ. ಭಕ್ತಿ ವೃಕ್ಷ ಅಂತ ಗ್ರೂಪ್ ಮಾಡಿದ್ದಾರೆ, ಅದ್ರಲ್ಲಿ ಅವರಾಗಿ ಹೇಳ್ಕೊಟ್ ಮಾಡ್ತಾರೆ. ಬಟ್ ನನ್ಗೆ ಹೆಂಗ್ ಗೊತ್ತಾಗತ್ತೆ ಇದು ನಾನು ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡಿದೀನಿ ಅಂತ? ಬಿಕಾಸ್ ಐ ಹ್ಯಾವ್ ಟು ಬಿ ಪರ್ಫೆಕ್ಟ್ ಅಲ್ವಾ? ನೋಡಿ, ಪರ್ಫೆಕ್ಟ್ ಯಾರು ಇಲ್ಲ, ಪರ್ಫೆಕ್ಟ್ ಕೃಷ್ಣ ಮಾತ್ರ. ಹೌದೌದು. ಬಟ್ ಕಲೀಲಿಕ್ಕೆ ನಾನು ಅಷ್ಟೊಂದು ನಾನು ಕಲಿತಾ ಇದ್ದೀನಿ, ಬಟ್ ನನ್ಗೆ ಅಷ್ಟು ಪರ್ಫೆಕ್ಷನ್ ಬರ್ತಿಲ್ಲ. ಬಟ್ ಅವ್ರು ಹೇಳ್ಕೊಳ್ತಿದ್ದಾರೆ. ಬರ್ತದೆ ಅಂತಂದ್ರೆ, ಈಗ ನಿಮ್ಗೆ ಮಗು ಉಂಟಲ್ಲ, ಮಗು ಹುಟ್ಟಿದ ಕೂಡ ನಡೀತಾ? ಮಗು ಉಂಟಲ್ಲ, ನಿಮ್ಗೆ ಮಗು ಉಂಟಲ್ಲ, ನಿಮ್ಗೆ ಮಗು ಇಲ್ವಾ? ಒಂದ್ ನಿಮಿಷ, ಒಂದ್ ನಿಮಿಷ. ನಿಮ್ಗೆ ಮಗು ಉಂಟಲ್ಲ, ಅನ್ಮ್ಯೂಟ್ ಆಗಿದೆ. ಮಗು ಉಂಟಲ್ಲ ನಿಮ್ಗೆ? ಮಗು ಹುಟ್ಟಿದ ಕೂಡಲೇ ನಡೀತಾ? ಇಲ್ಲ. ಫಸ್ಟಿಗೆ ಹೀಗೆ ಮಲಗಿದ್ದು, ಮತ್ತೆ ಅಡ್ಡ ಮಲಗಿದ್ದು, ಮತ್ತೆ ಅಂಬೆಗಾಲಲ್ಲಿ, ಮತ್ತೆ ಎದ್ದು ಸ್ವಲ್ಪ ನಡೀಲಿಕ್ಕೆ ಟ್ರೈ ಮಾಡಿ, ಮತ್ತೆ ನಡೆಯುದು. ಅದೇ ರೀತಿ ಆಗ್ತದೆ. ಪೇಷನ್ಸ್ ಬೇಕು, ಆಗ್ತದೆ.
ಪ್ರಭುಜಿ ಇನ್ನೊಂದು ನಾನು ಹೇಳ್ಬೇಕಂದ್ರೆ ನವೆಂಬರ್ ಮಂತ್ ಅಲ್ಲಿ ಶುರು ಮಾಡಿದ್ದು ಭಗವದ್ಗೀತಾ. ನಾನು ಎಂತ ಡಿಪ್ರೆಷನ್ ಹೋಗಿದ್ದೆ ಅಂದ್ರೆ ಐ ಲಾಸ್ಟ್ ಆಲ್ ದ ಹೋಪ್ಸ್ ಆಫ್ ಲಿವಿಂಗ್ ಆನ್ ದಿಸ್ ವರ್ಲ್ಡ್. ಓಕೆ, ಬಟ್ ಭಗವದ್ಗೀತಾ ಒಂದೇ ನನ್ಗೆ ತುಂಬಾ ಹೆಲ್ಪ್ ಬಂದಿದ್ದು. ನಾನು ಎಷ್ಟೋ ಮೆಡಿಟೇಷನ್, ಮೈಂಡ್ಫುಲ್ನೆಸ್, ವೆಬಿನಾರ್, ಸೆಮಿನಾರ್ಸ್ ಏನೇನೋ ಮಾಡ್ಬಿಟ್ಟಿದೀನಿ. ಲಾಸ್ಟಿಗೆ ಇದು ಬಂದಿದ್ದು. ಇವಾಗ ಎಷ್ಟ್ ಚೆನ್ನಾಗಿದ್ದೀನಿ ಫ್ಯಾಮಿಲಿಯಲ್ಲಿ. ಬಟ್ ನಮ್ಮ ಮಾವ, ಅತ್ತೆ ಮಾವ ಎಲ್ಲಾರು ಕೃಷ್ಣ ಕಾನ್ಶಿಯಸ್ ಬಂದಿದ್ದಾರೆ ಇವಾಗ. ಅವರು ಕೃಷ್ಣಂದು ಭಗವದ್ಗೀತೆ ಎಲ್ಲ ಶುರು ಮಾಡಿದ್ದಾರೆ ಓದಕ್ಕೆ. ಐ ಆಮ್ ವೆರಿ ಹ್ಯಾಪಿ ಆಫ್ಟರ್ ಕಮಿಂಗ್ ಟು ದಿಸ್ ಕೃಷ್ಣ ಕಾನ್ಶಿಯಸ್ ಪ್ರಭುಜಿ. ಓಕೆ, ಥ್ಯಾಂಕ್ ಯು. ಹರೇ ಹರೇ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? I am missing Adhyaya 4, 5, 6, 7, so I need understanding those also. How? Please, can you tell? Shall I watch in YouTube or can I join next time for same class? You can join next time. YouTube allo kuda watch ಮಾಡಬಹುದು. Yes. ಎಸ್, ಹರೇ ಕೃಷ್ಣ. ಬೇರೆ ಯಾರ ಪ್ರಶ್ನೆ? ಎಸ್, ಹರೇ ಕೃಷ್ಣ. ಯಾರ ಪ್ರಶ್ನೆ ಉಂಟಾ? ಎಸ್, ಲೀನಾ ಮಾತಾಜಿ ಪ್ರಶ್ನೆ ಉಂಟಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಇಲ್ಲ ಪ್ರಭುಜಿ, ಏನು ಇಲ್ವಾ? ಇಲ್ಲ ಪ್ರಭುಜಿ. ಕ್ಲಾಸ್ ಚೆನ್ನಾಗಿತ್ತು, ಧನ್ಯವಾದ ಪ್ರಭುಜಿ. ಬೆಟರ್, ಐ ವಿಲ್ ಜಾಯಿನ್ ನೆಕ್ಸ್ಟ್ ಟೈಮ್ ಆಲ್ಸೋ. ಎಸ್, ಕೇಳಿ. ಹೇಗಂದ್ರೆ ಈ ಕೃಷ್ಣವಂತ ಅಷ್ಟು ಕೇಳ್ಬೇಕು. ಭಗವಂತನ ಬಗ್ಗೆ ನಾವು ಎಷ್ಟು ಕೇಳ್ತೇವೆ ಅಷ್ಟು ಒಳ್ಳೇದು. ಯಾಕೆಂದ್ರೆ ಪ್ಯೂರಿಟಿ ಆಗ್ಬೇಕಲ್ಲ, ಶುದ್ಧಿ ಆಗ್ಬೇಕಲ್ಲ. ಶುದ್ಧಿ ಆಗುವಂಥದ್ದು ಒಂದೆರಡು ದಿವಸ ಅದ ಕೆಲಸ ಅಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್. ಪ್ರಭುಪಾದ ಹೇಳುವಂಥದ್ದು, ಎನಿಬಡಿ ಹೂ ಚಾನ್ಸ್ 16 rounds ಫಾರ್ 50 years he will go back to Godhead. ಪ್ರಭುಪಾದ ಹೇಳಿದ್ದಾರೆ. ಯಾಕೆ 50 years ಹೇಳಿದ್ದಾರೆ? ಪ್ರಭುಪಾದ 5 years ಹೇಳ್ಬೋದಿತ್ತು, 1 year ಹೇಳ್ಬೋದಿತ್ತಲ್ಲ. ಅಂದ್ರೆ ಪ್ಯೂರಿಫಿಕೇಶನ್ಗೆ ಟೈಮ್ ತೆಗಿತದೆ. ಅದಕ್ಕೆ ಹೇಳೋದು, ಸಣ್ಣ ಪ್ರಾಯದಲ್ಲಿ ಸೇರಿದ್ರೆ ಆಗ್ತದೆ. ನಮ್ಮ ಏಜ್ ಬರುವಾಗ ನಾವು ಪ್ಯೂರಿಫೈ ಆಗ್ತೇವೆ, ಆಗ ಚಾನ್ಸ್ ಉಂಟು. ಅದಕ್ಕೆ ನಾವು ಸ್ಟ್ರೆಸ್ ಮಾಡೋದು, ಸಣ್ಣ ಏಜಲ್ಲಿ ಕೃಷ್ಣ ಭಜನೆ ತಗೊಳ್ಬೇಕು. ಎಸ್, ಬೇರೆ ಯಾವ್ದು ಪ್ರಶ್ನೆ? ಹರೇ ಕೃಷ್ಣ. ಎಸ್, ಯಾರ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ಕೇಳಿ, ಚಾಟಲ್ಲಿ ಹಾಕಿ. ಓಕೆ, ಹಾಗಾದ್ರೆ ಪ್ರಶ್ನೆ ಇಲ್ಲದೆ ಎಂತ ಮಾಡುವಂಥದ್ದು, ನಾವು ಮುಗಿಸುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ